ಯಾರು ಎರಡರಲ್ಲಿ ಜಾಯ್ನ್ ಆಗಿದ್ದೀರಾ? ಎಕೋ ಆಗ್ತೈತೆ, ಒಂದ್ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ನಾನೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ ಮಾತಾಜಿ, ಅದು ಅರುಣಿ ಮಾತಾಜಿ ಇದ್ ಮಾಡ್ತಾರೆ, ಕೋರ್ಸ್ ಮಾಡ್ತಾರೆ. ಹರೇ ಕೃಷ್ಣ. ಮಾಡಿತ್ತಲ್ಲ ಮಾತಾಜಿ ನಿಮ್ಮನ್ನು ಕೋರ್ಸ್. ಮಾತಾಜಿ ಶೀಲಾ ಮಂಜುನಾಥ್ ಮಾಡಿ ಮಾತಾಜಿ. ಮಾಡ್ತೇನೆ. ರೀನಾ ಮಾತಾಜಿ, ಶೀಲಾ ಮಂಜುನಾಥನ ಕೋಸ್ಟ್ ಮಾಡಿ ಮಾತಾಜಿ. ಹಾ ಮಾತಾಜಿ. ಹಾ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶೀಲಾ ಮಾತಾಜಿ ಇವಾಗ ಶೇರ್ ಮಾಡಿ ಮಾತಾಜಿ. ಊಟ ಹಾ ಮಾತಾಜಿ, ಅಲ್ಲಿಂದಾನೆ ಹರಡಿ ಮಾತಾಜಿ ನೀವು ಪ್ರೇಯರ್ ಸ್ಟಾರ್ಟ್ ಮಾಡಿ. ಅವಾಗ ಎಲ್ಲಿಂದ ಓದಿಸ್ಬೇಕು ನೀವು ಓದಿಸಿ ಅಂದಾಗ ಅವ್ರು ಓದಿಸ್ತಾರೆ ಮಾತಾಜಿ. 153ನೇ ಪೇಜ್ ಮಾತಾಜಿ, ಮೇಲೆ ಓದ್ತಾ ಇದೀರ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಧಾ ಗೋವಿಂದ ಕುಲಾಯಿ ಕೋಡಿಕೆರೆ ಮಂಗಳೂರು ಇವರು ಆಯೋಜಿಸಿರುವ ಪ್ರಭುಪಾದರ ಲೀಲಾಮೃತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹಾಗೂ ರಾಧಾ ಗೋವಿಂದರಿಗೆ ಕೈ ಮುಗಿಯುತ್ತಾ, ಶೀಲ ಪ್ರಭುಪಾದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗೌರವನಿತಾಯಿಯವರಿಗೆ ಕೈ ಮುಗಿಯುತ್ತಾ, ನರಸಿಂಹದೇವರಿಗೆ ಕೈ ಮುಗಿಯುತ್ತಾ, ಹಾಗೂ ಮಂದಿರದ ಅಧ್ಯಕ್ಷರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಿರಿಯ ವೈಷ್ಣವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿರುವ ಎಲ್ಲಾ ಮಾತಾಜಿಯವರು ಪ್ರಭುಜಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರ್ಥನೆಯೊಂದಿಗೆ ಮುಂದುವರಿಸೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ರಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಮೂರನೇ ಪ್ರಭುಪಾದರ ಲೀಲಾಮೃತದ ಮೂರನೇ ಬುಕ್ಕಿನಲ್ಲಿ 4ನೇ ಅಧ್ಯಾಯ ನಮ್ಮ ಶ್ರೀ ಗುರು ತಮ್ಮ ಕಾರ್ಯವನ್ನು ಇನ್ನೂ ಪೂರ್ಣಗೊಳಿಸಿಲ್ಲ. ನೂರ 52ನೇ ಪೇಜ್ ಓದ್ಲಿಕ್ಕೆಲ್ಲ ಮಾತಾಜಿ. 153ನೇ ಪೇಜು ಮಾತಾಜಿ, 2ನೇ ಲೈನ್ ಇಂದ ಓದ್ಬೇಕು ಮಾತಾಜಿ. 153 ನೆನ್ನೆದು ಎಕ್ಸ್ಪ್ಲೈನ್ ಮಾಡ್ತೀರಾ ಸ್ವಲ್ಪ ಮಾತಾಜಿ? ಮತ್ತೆ ಒಟ್ಟಿಗೆ ಮಾಡ್ತೀನಿ ಮಾತಾಜಿ. ಒಂದು ಪ್ಯಾರ ಇತ್ತು, ಅದನ್ನ ಮತ್ತೆ ಮಾಡ್ತೀನಿ. ಇದು ಓದಿ ಕಂಪ್ಲೀಟ್. ಹಾಗಾದ್ರೆ 153ನೇ ಪೇಜ್ ಇಂದ ಯಾರಾದ್ರೂ ಓದಕ್ಕೆ ಸ್ಟಾರ್ಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ತಮಗೆ ಒಂದು ಕಾಯಂ ಆದ ವೀಸಾವನ್ನು ಇಲ್ಲ ಮಾತಾಜಿ, ಇದು ಪ್ರಭುಪಾದವರು ಅಲ್ಲಿಂದ ಓದ್ಬೇಕು ಮಾತಾಜಿ. ಹೌದಾ? ಸ್ವಾಮೀಜಿ ಏನೋ ಕಂಡಿದ್ರು, ಅಲ್ಲಿ ಗಂಟ ಓದಾಯ್ತು ನೆನ್ನೆ. ಈಗ ಪ್ರಭುಪಾದವರಿಂದ ಓದ್ಬೇಕು ಮಾತಾಜಿ.
ಹೌದಾ? ನಿನ್ನೆ ಇಲ್ಲಿಂದ ಅವರು ಮಾತಾಜಿ ಒಬ್ರು ನಿನ್ನೆ ಅರ್ಥದಿಂದ ಅದು ಓದಿ ಆಯ್ತಾ ಅಂತ ಪ್ಯಾರ? ಹಾ ಓಕೆ, ಆಗ್ತಾ ತೊಂದ್ರೆ ಇಲ್ಲ. ನೀವ್ ಅಲ್ಲಿಂದ explain ಓದಿ, ಮೇಲಿಂದ ಸ್ಟಾರ್ಟ್ ಮಾಡಿ. ಓದ್ಲಿಯಾ ಮಾತಾಜಿ? ಹಾ ಮಾತಾಜಿ ಓದಿ ಮಾತಾಜಿ. ಓದಿ ಮಾತಾಜಿ, ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಓದಿ. ಪ್ರಭುಪಾದರು ಹಾ, ಮೊಬೈಲ್ ಬ್ಲೂಮರ್ಟ್ ಎಂಬ ಹೊಸಬನನ್ನು ಭೇಟಿಯಾದರು. ಮೈಕೇಲ್ ನನ್ನನ್ನು ನುಂಗಿ ಮೈಕೇಲ್ ಮಾತಾಜಿ, ಮೈಕೇಲ್ ಮೈಕೇಲ್ ಮೈಕೆಲ್ ಬ್ಲೂಮರ್ಟ್ ಎಂಬ ಹೊಸಬನನ್ನು ಭೇಟಿಯಾದರು. ತನ್ನನ್ನು ನುಂಗಿ ನೊಣೆಯುತ್ತಿದ್ದ ಮಾದಕ ವಸ್ತು ಸೇವನೆಯ ಅನುಭವಗಳ ಪರಿಣಾಮವಾಗಿ ಮೈಕೆಲ್ ಒಬ್ಬ ಮನೋರೋಗ ತಜ್ಞನನ್ನು ಹೋಗಿ ಕಾಣುತ್ತಿದ್ದ. ಈಗ ದೇವಸ್ಥಾನಕ್ಕೆ ಬಂದು ಸ್ವಾಮೀಜಿಯನ್ನು ಭೇಟಿಯಾಗಲು ಪ್ರಾರಂಭಿಸಿದಾಗ ಆತನ ತಂದೆ ತಾಯಂದಿರು ಏನೋ ಸೌಂಡ್ ಮಾತಾಡಿ ಯಾರ್ದದು? ದಯವಿಟ್ಟು ಹರೇ ಎಲ್ಲ ಕೃಷ್ಣ. ಯಾರು ಎರಡು ಮೊಬೈಲ್ ಇಂದ ಜಾಯ್ನ್ ಆಗಿದ್ದೀರಾ? ಒಂದು ಆಫ್ ಮಾಡ್ಕೊಳ್ಳಿ, ಒಂದ್ ಮ್ಯೂಟ್ ಮಾಡ್ಕೊಳ್ಳಿ, ಒಂದ್ ಆನ್ ಮಾಡ್ಕೊಳ್ಳಿ. ಯಾರೋ ಎರಡು ಆಗಿದ್ದೀರಾ? ಇಲ್ಲ ಎಪ್ಪ ಬರುತ್ತೆ ನಮ್ ಎರಡು. ತಂದೆ ಮಾತಾಡಿ ನೀವಲ್ಲ ಒಂದೇ. ಮಾತಾಜಿ, ಬೇರೆಯವ್ರು. ದಯವಿಟ್ಟು ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ, ಒಬ್ರು ಓದೋ ತನಕ. ಆತನ ತಂದೆ ತಾಯಂದಿರು ಈ ಸ್ವಾಮೀಜಿ ಕೂಡ ಮತ್ತೊಂದು ದುಷ್ಟ ಶಕ್ತಿಯೇ ಇರಬಹುದೆಂದು ಭಾವಿಸಿದರು. ಒಮ್ಮೆ ತಾನೇ ಬಂದು ಶ್ರೀಮತಿ ಬ್ಲೂಮರ್ಟಳು ಸ್ವಾಮೀಜಿಯನ್ನು ಕಂಡಾಗ ತನ್ನ ಗಂಡ ಅನುಮಾನವನ್ನು ವ್ಯಕ್ತಪಡಿಸಿದರೂ ಸ್ವಾಮೀಜಿಯ ಅಧಿಕಾರವನ್ನು ಒಪ್ಪಿಕೊಂಡಳು. ಶ್ರೀಮತಿ ಬ್ಲೂಮರ್ಟಳು ತನ್ನ ಮಗ ಪ್ರಾಯೋಗಿಕವಾಗಿ ಜಗತ್ತಿಗೆ ಉಪಯೋಗವಾಗಬೇಕೆಂದು ಆದ ಕಾರಣ ಆತ ವೈದ್ಯನಾಗಬೇಕೆಂಬುದು ತನ್ನ ಇಷ್ಟವೆಂದು ಹೇಳಿದಳು. ಇಷ್ಟೊಂದು ಜನ ವೈದ್ಯರಿದ್ದು ಜನ ಇನ್ನೂ ನರಳುತ್ತಲೇ ಇರುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಂಡ ವ್ಯಕ್ತಿ ಮನುಷ್ಯರ ನೋವುಗಳನ್ನು ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯ ಎಂದು ಪ್ರಭುಪಾದರು ಪ್ರತಿಪಾದಿಸಿದರು. ಆದ ಕಾರಣ ಕೃಷ್ಣ ಪ್ರಜ್ಞೆಯಂದೇ ಹೆಚ್ಚು ಮೌಲಿಕವಾದ ಏನ್ ಮಾತಾಜಿ ಶ್ರೀಯುತ ಬ್ಲೂಮರ್ಟನಿಗೆ ಪ್ರಭುಪಾದರ ವಾದ ಸರಣೆ ಸಮ್ಮತವಾಗಲಿಲ್ಲ. ಆದರೂ ತನ್ನ ಮಗ ಭಕ್ತರ ಜೊತೆಗೆ ಇದ್ದುಕೊಂಡು ಮನೋರೋಗ ತಜ್ಞರಲ್ಲಿ ಹೋಗದೆ ಇದ್ದರಾಯಿತು ಎಂಬ ಮಾತನ್ನು ಒಪ್ಪಿಕೊಂಡನು. ಸ್ವಾಮೀಜಿಯೊಂದಿಗೆ ತನಗೆ ಸಹ ಮತವಿಲ್ಲದೆ ಹೋದರೂ ಸ್ವಾಮೀಜಿಯ ಬಗೆಗೆ ಗೌರವವನ್ನು ಉಳಿಸಿಕೊಂಡನು. ಓದ್ಲಿಯ ಮಾತಾಜಿ? ಹೊರಟಾಯ್ತು ಮಾತಾಜಿ, ಸ್ಕ್ರೀನೇ ಹೊರಟಾಯ್ತು. ಒಂದ್ ಸೆಕೆಂಡ್ ಮಾತಾಜಿ, ಒಂದ್ ಸೆಕೆಂಡ್. ಶೀಲಾ ಮಂಜುನಾಥ್ ಮಾತಾಜಿ, ನೀವು ಒಂದನ್ನ ಆಫ್ ಮಾಡ್ಕೊಬಿಡಿ, ಸೌಂಡ್ ಬರ್ದಂಗೆ ಮ್ಯೂಟ್ ಮಾಡ್ಕೊಳ್ಳಿ. ಮೊಬೈಲ್ ಇದು ಶೀಲಾ ಮಂಜುನಾಥ್ ಮಾತಾಜಿ, ಮೊಬೈಲ್ ಸೌಂಡ್ ಆಫ್ ಮಾಡಿ ಅಥವಾ ಮ್ಯೂಟ್ ಅಲ್ಲಿ. ಓಕೆ, ಓದ್ಲಾ ಈಗ ಮಾತಾಜಿ? ಕ್ಲಿಯರ್ ಆಯ್ತು. ಓದ್ಲಾ? ಹಾ ಮಾತಾಜಿ, ಓದಿ ಮಾತಾಜಿ. ತಮಗೆ ಒಂದು ಕಾಯಂ ಆದ ವೀಸಾವನ್ನು ತುರ್ತಾಗಿ ದೊರೆಸಿಕೊಳ್ಳುವ ವಿಚಾರವನ್ನು ಕುರಿತು ಪ್ರಭುಪಾದರು ಬ್ರಹ್ಮಾನಂದನೊಂದಿಗೆ ಸಮಾಲೋಚಿಸಿದರು. 1965 ಈ ದೇಶವನ್ನು ಪ್ರವೇಶಿಸಿದ ದಂದಿನಿಂದ ತಮ್ಮ ವೀಸಾದ ಅವಧಿಯನ್ನು ಒಂದೇ ಸಮನೆ ವಿಸ್ತರಿಸುತ್ತಾ ಬಂದಿದ್ದರು. ಎಲ್ಲ ಹೋಯ್ತಲ್ಲ ಮಾತಾಜಿ? ಬಂದಿದ್ದರು. ಎಂತಾಯ್ತು ಮಾತಾಜಿ? ಆದರೆ ಮೇಲಕ್ಕೆ ಕೆಳಕ್ಕೆ ಆಗ್ತಾ ಇದೆ ಅದು. ಆದರೆ ವಲಸೆಗೆ ಸಂಬಂಧಿಸಿದ ಅಧಿಕಾರಿಗಳು ಪ್ರಭುಪಾದರ ವೀಸಾವನ್ನು ಇನ್ನು ಮುಂದಕ್ಕೆ ವಿಸ್ತರಿಸಲು ನಿರಾಕರಿಸಿದರು. ಆದರೆ ಅಮೆರಿಕವನ್ನು ಬಿಟ್ಟು ಹೊರಡಲು ಪ್ರಭುಪಾದರು ತಯಾರಿರಲಿಲ್ಲ. ಆದರೆ ಅಮೆರಿಕದಲ್ಲಿರಲು ಉಳಿದ ಮಾರ್ಗ ಎಂದರೆ ತಾವು ಅಮೆರಿಕದಲ್ಲಿ ಕಾಯಂ ನಿವಾಸಿಯಾಗುವ ಸೌಲಭ್ಯವನ್ನು ಗಳಿಸಿಕೊಳ್ಳುವುದು. ಈ ಕುರಿತು ಅವರು ಮಾಡಿದ ಮನವಿಗೆ ಯಶಸ್ಸು ದೊರೆತಿರಲಿಲ್ಲ. ನಿಮ್ಮ ಸರ್ಕಾರಕ್ಕೆ ನಾನು ಇಲ್ಲಿರುವುದು ಇಷ್ಟವಿಲ್ಲವೆಂದು ಕಾಣುತ್ತದೆ. ಆದ ಕಾರಣ ನಾನು ಭಾರತಕ್ಕೆ ಹೋಗಬೇಕಾಗುತ್ತದೋ ಏನೋ ಎಂದು ಬ್ರಹ್ಮಾನಂದನಿಗೆ ಹೇಳಿದರು. ಸಾಕ ಮಾತಾಜಿ? ಸ್ವಾಮೀಜಿ ಭಾರತಕ್ಕೆ ಹಿಂದಿರುಗುವುದು ಹೆದರಿಕೆ ಹುಟ್ಟಿಸುವ ಸಂಗತಿಯಾಗಿತ್ತು.
ಅವರ ನ್ಯೂಯಾರ್ಕಿನ ಶಿಷ್ಯರಿಗೆ ಸ್ವಾಮೀಜಿ ಅಮೆರಿಕಾದ ಬೇರೆ ಬೇರೆಯ ಕಡೆ ತಮ್ಮನ್ನು ಹೀಗೆ ಬಿಟ್ಟು ಕೃಷ್ಣ ಪ್ರಜ್ಞೆಯ ಉಪದೇಶ ಪ್ರಸಾರಕ್ಕೆ ಹೋಗುವುದನ್ನು ಸಹಿಸಿಕೊಳ್ಳುವುದೇ ಕಷ್ಟವಾಗಿತ್ತು. ಹೀಗಿರುವಾಗ ಅವರು ಈಗ ಭಾರತಕ್ಕೆ ಹೋಗುವುದಾದರೆ ತಮ್ಮ ಕತೆ ಮುಗಿಯಿತು. ಹೀಗಾದರೆ ಮತ್ತೆ ತಾವು ಈ ಲೌಕಿಕ ಜಗತ್ತಿನೊಳಕ್ಕೆ ಬಿದ್ದು ಹೋಗುವುದು ಖಚಿತ ಎಂಬ ಭಯ ಅವರನ್ನು ಆವರಿಸಿಕೊಂಡಿತು. ಇದುವರೆಗೂ ತಮ್ಮ ಆಧ್ಯಾತ್ಮಿಕ ಜೀವನದ ಆಧಾರ ಸ್ತಂಭವಾಗಿದ್ದವರು ಅವರು. ಅವರಿಲ್ಲದೆ ತಾವು ಮುಂದುವರಿಯುವುದಾದರೂ ಹೇಗೆ? ಪ್ರಭುಪಾದರಿಗೆ ಕೂಡ ಹೀಗೆಯೇ ಅನಿಸಿತು. ಹರೇ ಕೃಷ್ಣ ಧನ್ಯವಾದ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನಾನು ಓದ್ಲ ಮಾತಾಜಿ ಗೀತಾ ಎಂ. ಓದಿ ಮಾತಾಜಿ. ಇದವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ದಯವಿಟ್ಟು. ವಲಸೆ ಕಚೇರಿಯ ಅಧಿಕಾರಿಗಳು ಕೇಳಿಸ್ತಾ ಇದೆ ಮಾತಾಜಿ? ಕೇಳಿಸ್ತಿದೆ ಮಾತಾಜಿ, ಕೇಳಿಸ್ತಾ ಇದೆ. ವಲಸೆ ಕಚೇರಿಯ ಅಧಿಕಾರಿಗಳು ಈ ಬಗ್ಗೆ ಶೀಘ್ರ ನಿರ್ಣಯ ತೆಗೆದುಕೊಳ್ಳದಂತೆ ಅದನ್ನು ನಿಧಾನಿಸಲು ಬ್ರಹ್ಮಾನಂದನು ವಕೀಲರೊಬ್ಬರನ್ನು ಸಮಾಲೋಚಿಸುವುದರಲ್ಲಿ ಸಫಲನಾದನು. ತಮ್ಮನ್ನು ಈ ದೇಶದಿಂದ ಹೊರಕ್ಕೆ ಕಳುಹಿಸಬಹುದೆಂಬ ಹೆದರಿಕೆಯ ಅವಧಿ ಮುಗಿಯಿತು. ತಾವು ಮ್ಯಾಂಟ್ರಿಯಾಲ್ಗೆ ಹೋಗುವುದಾಗಿಯೂ ಮತ್ತು ಅಲ್ಲಿ ಗಟ್ಟಿಯಾಗಿ ನೆಲೆಸಿ ಅದನ್ನು ತಮ್ಮ ವಾಸಸ್ಥಾನವನ್ನಾಗಿ ಮಾಡಿಕೊಳ್ಳುವುದಾಗಿಯೂ ಪ್ರಭುಪಾದರು ಹೇಳಿದರು. ಆದರೆ ಅವರ ಮುಖ್ಯ ಉದ್ದೇಶ ಅಮೆರಿಕದಲ್ಲಿಯೇ ನೆಲೆ ನಿಂತು ಈವರೆಗೆ ಯಾವ ಕಾರ್ಯವನ್ನು ಪ್ರಾರಂಭಿಸಿದ್ದರೋ ಅದನ್ನು ಮುಂದುವರಿಸುವುದೇ ಆಗಿತ್ತು. ಭಗವದ್ಗೀತೆಯ ಮುದ್ರಣ ಕಾರ್ಯವನ್ನು ಮೇಲಕ್ಕೋಯ್ತು ಒಂದು ನಿಮಿಷ. ಭಗವದ್ಗೀತೆಯ ಮುದ್ರಣ ಕಾರ್ಯವನ್ನು ಕುರಿತು ಬ್ರಹ್ಮಾನಂದನು ಪ್ರಭುಪಾದರಿಗೆ ವರದಿ ಮಾಡಿದನು. ಅದರ ಹಸ್ತಪ್ರತಿ ಸಿದ್ಧವಾಗಿತ್ತು. ತಾವೇ ಮುದ್ರಣ ಕಾರ್ಯವನ್ನು ಕೈಗೆತ್ತಿಕೊಳ್ಳುವಷ್ಟು ಆರ್ಥಿಕ ಅನುಕೂಲಗಳಲ್ಲದಿದ್ದರೂ ಭಗವದ್ಗೀತೆಯನ್ನು ಅಚ್ಚು ಮಾಡುವ ಬಗ್ಗೆ ಮುದ್ರಣಾಲಯ ಹಾಗೂ ಉಳಿದ ವೆಚ್ಚಗಳ ಬಗ್ಗೆ ಅವರು ಪರಿಶೀಲನೆಗೆ ತೊಡಗಿದ್ದರು. ಪ್ರಕಾಶರೊಬ್ಬರನ್ನು ಹುಡುಕುವ ಕಷ್ಟದಾಯಕವಾದ ಹಾಗೂ ಗಂಭೀರವಾದ ಪ್ರಯತ್ನಗಳನ್ನೇನೂ ಅವರು ಮಾಡಿರಲಿಲ್ಲ. ಆದರೆ ಪ್ರಭುಪಾದರು ಬ್ರಹ್ಮಾನಂದನನ್ನು ಈ ಕಾರ್ಯಕ್ಕೆ ಪ್ರಚೋದಿಸಿದರು. ಇರುವ ಒಂದೇ ಭರವಸೆ ಎಂದರೆ ಈ ನನ್ನ ಪುಸ್ತಕಗಳು ಎಂದು ಹೇಳುತ್ತಿದ್ದರು. ಶ್ರೀಮಾನ್ ಪ್ರೈಸ್ನ ಪ್ರಕರಣದಲ್ಲಿ $6,000 ನಷ್ಟವನ್ನು ಅನುಭವಿಸಿದ ಸಂಗತಿಯನ್ನು ಕುರಿತು ಪ್ರಭುಪಾದರೊಂದಿಗೆ ಬ್ರಹ್ಮಾನಂದನು ಮಾತನಾಡಿದ್ದನು. ಈ ಪ್ರಕರಣದ ಅಪರಾಧಿಗಳ ಮೇಲೆ ಏನಾದರೂ ಮಾಡಿ ತಕ್ಕ ಕ್ರಮಗಳನ್ನು ಕೈಗೊಳ್ಳಲೇಬೇಕೆಂದು ಪ್ರಭುಪಾದರು ಒತ್ತಾಯಿಸಿದರು. ಮಹಾಪ್ರಭುಗಳಾದ ತಾವು ಹಿಂದಿರುಗುವುದಾಗಿಯೂ ಈ ವಿಷಯದಲ್ಲಿ ತಾವು ವಕೀಲರೊಂದಿಗೆ ಸಮಾಲೋಚಿಸಿ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಎಳೆಯುವುದಾಗಿಯೂ ಈ ವಿಷಯವನ್ನು ನೇರವಾಗಿ ನೀನೇ ಹೋಗಿ ಪ್ರೈಸ್ ಮತ್ತು ಟೈಲರ್ ಅವರಿಗೆ ತಿಳಿಸಬೇಕೆಂದು ಪ್ರಭುಪಾದರು ಬ್ರಹ್ಮಾನಂದನನ್ನು ಕಳುಹಿಸಿಕೊಟ್ಟರು. ಈ ಹಂತಕ್ಕೆ ಬಂದಾಗ ಟೈಲರ್ ಮತ್ತು ಪ್ರೈಸ್ ಇಬ್ಬರು ತಮ್ಮ ಪಟ್ಟನ್ನು ಸಡಿಲಿಸಿದರು. ಈವರೆಗೂ ಹೇಗೋ ಬ್ರಹ್ಮಾನಂದನಿಂದ ಪುಸಲಾಯಿಸಿ ವಸೂಲು ಮಾಡಿದ್ದ ಠೇವಣಿಯ $5,000 ಮೊತ್ತವನ್ನು ಟೈಲರ್ನು ತಾನು ತೆಗೆದುಕೊಂಡ $1,000 $750 ಮೊತ್ತವನ್ನು ಪ್ರೈಸ್ ಮಹಾಶಯನು ಹಿಂದಿರುಗಿಸಿದನು. ಈ ಸಂಬಂಧವನ್ನು ಕಾನೂನು ವ್ಯವಹಾರಕ್ಕೆ $1,000 ಮೀರಿದ ಹಣ ವೆಚ್ಚವಾಗಿತ್ತು. ಅದು ಕಳೆದು ಹೋದಂತೆಯೇ ಸರಿ. ಆದರೆ ಪ್ರಭುಪಾದರು ಹೇಳಿದರು, ಒಂದು ಹುಲಿಯ ಜೊತೆ ವ್ಯವಹಾರ ಮಾಡುವಾಗ ಅದು ಇಷ್ಟಾದರೂ ಪರಚದೆ ಇರುವುದಿಲ್ಲ ಎಂಬುದು ನಿಮಗೆ ತಿಳಿದಿರಬೇಕು. ಧನ್ಯವಾದ. ನೆಕ್ಸ್ಟ್ ಓದಿ ಮಾತಾಜಿ. ಮಾತಾಜಿ ಮೇಲ್ ಮಾಡಿ. ಓದಿ ಮಾತಾಜಿ. ಹರೇ ಕೃಷ್ಣ. ಯಾರು ಓದಿ? ಓದೋಣವಾ? ಓದಿ ಮಾತಾಜಿ. ಇದು ಮ್ಯಾಟ್ರಿಯಾಲ್ ಅಲ್ಲಿಂದ ಅಲ್ವಾ? ಮಾಂಟ್ರಿಯಾಲ್ ಅಲ್ಲಿಂದ ಮಾತಾಜಿ. ಎಸ್ ಮಾತಾಜಿ ಓದಿ. ಮಾಂಟ್ರಿಯಾಲ್ ಕೀರ್ತನಾನಂದರಿಗೆ ಬರೆದ ಪತ್ರವೊಂದರಲ್ಲಿ ಪ್ರೈಸ್ನ ಪ್ರಕರಣ ಯಶಸ್ವಿಯಾಗಿ ಮುಕ್ತಾಯಗೊಂಡ ಪರಿಯನ್ನು ಪ್ರಭುಪಾದರು ವರ್ಣಿಸಿದ್ದರು. ಕೃಷ್ಣನ ಕೃಪೆಯಿಂದ ಇದು ಹೋಯ್ತು. ಕೃಷ್ಣನ ಕೃಪೆಯಿಂದ ಪ್ರೈಸ್ನ ಪಿತೂರಿಗೆ ಬಲಿಯಾಗಿದ್ದ $5,000 $4,227 ಮರಳಿ ಪಡೆಯುವುದರಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಪ್ರಭುಪಾದರು ತಮ್ಮ ಆರೋಗ್ಯದ ಕಡೆ ತುಂಬಾ ಎಚ್ಚರಿಕೆಯಿಂದ ಇರಬೇಕೆಂದು ಲಕ್ಷಣಗಳು ಕಾಣಿಸಿಕೊಂಡಿದ್ದವು. ಅಲೆನ್ಬರ್ಗ್ನ ದೂರದರ್ಶನದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದಾಗಲೇ ಅವರು ಸ್ವಲ್ಪ ತೊಂದರೆಗೆ ಒಳಗಾಗಿದರು. ಅಲೆನ್ಬರ್ಗ್ ತನ್ನ ಕುರ್ಚಿಯಲ್ಲಿ ಒರಗಿಕೊಂಡು ಕೂತು ಸಿಗರೇಟು ಸೇದುತ್ತಾ ತನ್ನ ಅತಿಥಿಗಳಿಗೆ ಮಿತಿಮೀರಿದ ಹಾಗೂ ಕೆಲವು ವೇಳೆ
ಅವಮಾನಾಸ್ಪದವಾದ ಮಾತುಗಳನ್ನು ಆಡುತ್ತಿದ್ದನು. ಒಂದು ವೇಳೆ ತನ್ನ ಅತಿಥಿ ಯಾರಾದರೂ ವಿಶೇಷವಾಗಿ ಘಾಸಿಗೊಂಡಂತೆ ಕೊಂಡರೆ ಆತ ಅವರನ್ನು ಇನ್ನಷ್ಟು ಕೆರಳುವಂತೆ ವರ್ತಿಸುವನು. ಇದು ಆತನ ದೂರದರ್ಶನದ ಜನಪ್ರಿಯ ಪ್ರದರ್ಶನದ ದಾಟಿ. ಪ್ರಸಾರ ಪ್ರಾರಂಭವಾಗುವ ಮೊದಲು ಶ್ರೀಯುತ ಬರ್ಕನು ತಾನು ಸಂದರ್ಶನದ ವೇಳೆ ಸಿಗರೇಟು ಸೇದಲು ಪ್ರಭುಪಾದರ ಅನುಮತಿಯನ್ನು ಕೋರಿದನು. ಪ್ರಭುಪಾದರು ಕೃಪೆ ಮಾಡಿ ಒಪ್ಪಿಗೆ ನೀಡಿದರು. ತನ್ನ ಅತಿಥಿಯಾದ ಪ್ರಭುಪಾದರನ್ನು ಬರ್ಕಮ ಇವರು ನಿಜವಾದ ಸ್ವಾಮಿ ಎಂದು ಪರಿಚಯ ಮಾಡಿಕೊಟ್ಟನು. ನೀವು ಲೈಂಗಿಕತೆಯ ವಿರೋಧಿಗಳೇ ಎಂದು ಪ್ರಭುಪಾದರನ್ನು ಅವನು ಕೇಳಿದಾಗ ಅವರು ಇಲ್ಲ ಎಂದರು. ಲೈಂಗಿಕ ಬಯಕೆಗಳು ವಿವಾಹದೊಂದಿಗೆ ಕೃಷ್ಣ ಪ್ರಜ್ಞೆಯನ್ನುಳ್ಳ ಸಂತಾನಕ್ಕೆ ದಾರಿಯಾಗಬೇಕು ಎಂದರು. ಹಾಗಾದರೆ ಮೇಲೆ ಹೋಯ್ತು. ಹಾಗಾದರೆ ವಿವಾಹೇತರ ಲೈಂಗಿಕ ಸಂಬಂಧಗಳನ್ನು ನೀವು ಯಾಕೆ ತಪ್ಪು ಎಂದು ಭಾವಿಸುತ್ತೀರಿ ಎಂದು ಬರ್ಕನು ಪ್ರತಿಪ್ರಶ್ನೆಯನ್ನು ಒಡ್ಡಿ ಪ್ರಭುಪಾದರಿಂದ ಉತ್ತರಕ್ಕೆ ಒತ್ತಾಯಿಸಿದನು. ಮನುಷ್ಯ ಜೀವನದ ನಿಜವಾದ ಉದ್ದೇಶವೆಂದರೆ ಆತ್ಮ ಸಾಕ್ಷಾತ್ಕಾರ. ಯಾವಾಗ ಒಮ್ಮೆ ಮನಸ್ಸು ಹೊಸ ಲೈಂಗಿಕ ಸಂಗಾತಿಗಳನ್ನು ಬಯಸುವ ಕಡೆಗೆ ಬದ್ಧನಾಗುತ್ತದೋ ಆಗ ಆತ್ಮ ಸಾಕ್ಷಾತ್ಕಾರಕ್ಕೆ ಅಗತ್ಯವಾದ ಚಿತ್ತ ಸಮಾಧಾನ ಸ್ಥಿತಿಗೆ ಧಕ್ಕೆಯೊದಗುತ್ತದೆ ಎಂದು ಶೀಲ ಪ್ರಭುಪಾದರು ಹೇಳಿದರು. ಈ ಮಾತನ್ನು ಒಪ್ಪಿಕೊಂಡ ಹಾಗೆ ನೋಡಿದರೆ ಆ ಹೊತ್ತಿನ ಅವನ ನಡವಳಿಕೆಗಳು ಎಂದಿಗಿಂತ ಅತ್ಯುತ್ತಮವಾಗಿದ್ದು ಎಂದೇ ಹೇಳಬೇಕು. ಸಂದರ್ಶನದ ಕೊನೆಯಲ್ಲಿ ಆತ ಪ್ರಭುಪಾದರನ್ನು ಅತ್ಯಂತ ಮೋಹಕವಾದ ಸಭ್ಯ ವ್ಯಕ್ತಿ ಎಂದು ಕರೆದ. ದೂರದರ್ಶನದ ಈ ಕಾರ್ಯಕ್ರಮದ ಅನಂತರ ದೇವಸ್ಥಾನಕ್ಕೆ ಹಿಂದಿರುಗುವಾಗ RTV ದೀಪದ ಬೆಳಕಿನ ಪ್ರಖರತೆ ತಮ್ಮ ತಲೆಯಲ್ಲಿ ಅತೀವ ನೋವನ್ನು ಉಂಟು ಮಾಡಿದ್ದಾಗಿಯೂ ಸಂದರ್ಶನದ ಒಂದು ಹಂತದಲ್ಲಿ ತಾವು ಸಂದರ್ಶನವನ್ನು ಮುಂದುವರಿಸುವುದೇ ಅಸಾಧ್ಯ ಎಂಬಂತಹ ಸ್ಥಿತಿಗಳನ್ನು ತಲುಪಿದ್ದಾಗಿಯೂ ಶಿಷ್ಯರಿಗೆ ಹೇಳಿದರು. ಅನಂತರ ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಒಂದೊಂದ್ಸತಿ ಮೇಲೆ ಕೆಳಗೆ ಆಗಿ ಸ್ವಲ್ಪ ತಪ್ಪಾದಂಗಾಯ್ತು. ಅಡ್ಡಿಲ್ಲ. ಮಾತಾಜಿ ಓದ್ಲಾ ನಾನು? ಹರೇ ಕೃಷ್ಣ. ಅನಂತರ ಒಂದು ದಿನ. ಒಂದ್ ಸೆಕೆಂಡ್. ಓಕೆ ಹರೇ ಕೃಷ್ಣ. ಹರೇ ಕೃಷ್ಣ. ಅನಂತರ ಒಂದು ದಿನ ಉಪನ್ಯಾಸದ ಸಮಯದಲ್ಲಿ ವೇದಿಕೆಯ ಪಕ್ಕದಲ್ಲಿಯೇ ಕುಳಿತಿದ್ದ ರೂಪಾನುಗನಿಗೆ ಪ್ರಭುಪಾದರು ಮಾತನಾಡುತ್ತಿದ್ದಾಗ ಅವರ ಕೈ ನಡುಗುತ್ತಾ ಇದ್ದದ್ದು ಗಮನಕ್ಕೆ ಬಂದಿತು. ಇದಕ್ಕೂ ಮುನ್ನ ಕೆಲವು ತಿಂಗಳ ಹಿಂದೆ ಒಂದ್ ಸೆಕೆಂಡ್ ಮಾತಾಜಿ. ಕೀರ್ತನಾನಂದನು ಇಲ್ಲದಿದ್ದಾಗ ಒಂದು ಮುಂಜಾನೆ ಧ್ವನಿ ಮುದ್ರಣ ಕಾರ್ಯದ ಅನಂತರ ಪ್ರಭುಪಾದರು ಎಂದಿಗಿಂತ ಹೆಚ್ಚು ತಡವಾಗಿ ಮಲಗಿದಾಗ ತಮ್ಮ ಹೃದಯದ ಬಡಿತದಲ್ಲಿ ಏರುಪೇರಾಗುತ್ತಿರುವುದಾಗಿಯೂ ತಾವು ಚಲಿಸಲು ಸಾಧ್ಯವಾಗುತ್ತಿಲ್ಲವೆಂದು ಹೇಳಿದ್ದರು. ಒಂದು ವೇಳೆ ನನಗೆ ತೀರಾ ಕಾಯಿಲೆಯಾದರೆ ಡಾಕ್ಟರನ್ನು ಕರೆಯಬಾರದು, ಆಸ್ಪತ್ರೆಗೆ ಒಯ್ಯಬಾರದು, ಸುಮ್ಮನೆ ನನ್ನ ಜಪಮಾಲೆಯನ್ನು ನನ್ನ ಕೈಗೆ ಕೊಡಿ, ಹರೇ ಕೃಷ್ಣ ಎಂದು ಘೋಷಿಸಿರಿ ಎಂದು ಕೀರ್ತನಾನಂದರಿಗೆ ಹೇಳಿದ್ದರು. ಸ್ವಾಮೀಜಿಯ ಶಿಷ್ಯರು ಅವರ ಮಾತಿಗೆ ಪ್ರತಿಯಾಗಿ ಮಾತನಾಡಲು ಹಿಂಜರಿದರು. ಹಿಂದೆ ಆವ್ಲಾನ್ನ ಕೀರ್ತನೆಯ ಸಂದರ್ಭದಲ್ಲಿ ಸ್ವಾಮೀಜಿ ಕುಣಿಯುತ್ತಾ ಹಾರುತ್ತಾ ಏದುಸಿರು ಬಿಡುತ್ತಾ ಬೆವರುತ್ತಿರುವಾಗ ಆ ಕೀರ್ತನೆಯನ್ನು ನಿಲ್ಲಿಸಬೇಕೆಂದು ಕೀರ್ತನಾನಂದನು ಒತ್ತಾಯಿಸಿದ್ದನು. ಆದರೆ ಉಳಿದವರು ಕೀರ್ತನಾನಂದರಿಗೆ ಬುದ್ಧಿ ಸರಿಯಾಗಿಲ್ಲ ಎಂದು ಟೀಕಿಸಿದ್ದರು. ಜತೆಗೆ ಸ್ವಾಮೀಜಿ ತಮ್ಮನ್ನು ಇತರರು ನಿಯಂತ್ರಿಸುತ್ತಿರುವುದನ್ನು ಇಷ್ಟಪಡುತ್ತಿರಲಿಲ್ಲ. ಹಾಗೆ ನಿಯಂತ್ರಿಸಲು ಅವರು ಯಾರು? ಪ್ರಭುಪಾದರು ಕೃಷ್ಣನ ಅಧಿಕೃತ ಪ್ರತಿನಿಧಿಗಳು. ಎಂಥ ಕಷ್ಟವನ್ನೂ ಅವರು ಎದುರಿಸಬಲ್ಲರು. ಅವರು ಶುದ್ಧ ಭಕ್ತರು. ಅವರು ಏನನ್ನು ಬೇಕಾದರೂ ಮಾಡಬಲ್ಲರು. ಈ ಭೌತಿಕ ವೇದನೆಗಳಿಂದ ಶುದ್ಧ ಭಕ್ತನಾದವನು ಹೇಗೆ ಅತೀತನಾದವನು ಎಂಬುದನ್ನು ಅವರು ಎಷ್ಟೋ ವೇಳೆ ವರ್ಣಿಸಿಲ್ಲವೇ? ತಮ್ಮ ಶಿಷ್ಯನೊಬ್ಬನ ಅಜ್ಜಿ ಕಾಯಿಲೆಯಿಂದ ನರಳುತ್ತಿರುವಾಗ ಸ್ವಾಮೀಜಿ ಸಾಂತ್ವನ ಸೂಚಿಸಿ ಪತ್ರವೊಂದನ್ನು ಬರೆದಿದ್ದರು. ನಮ್ಮ ಎಲ್ಲ ಸಂಕಟಗಳು ಈ ಭೌತಿಕ ಶರೀರದಿಂದಾಗಿ ಮುಖ್ಯವಾಗಿ ನಮ್ಮ ಇಳಿ ವಯಸ್ಸಿನಲ್ಲಿ ಈ ಶರೀರಕ್ಕೆ ಸಂಬಂಧಿಸಿದಂತೆ ಸಂಕಟಗಳನ್ನು ಅನುಭವಿಸಬೇಕಾಗಿ
ಬಂದರೂ ನಾವು ದೈವಿ ಪ್ರಜ್ಞೆಯಲ್ಲಿ ಬದುಕುತ್ತಿರುವುದೇ ನಿಜವಾದರೆ ನಮಗೆ ವೇದನೆಗಳು ತಟ್ಟಲಾರವು. ಆದ ಕಾರಣ ಅತ್ಯುತ್ತಮವಾದ ಮಾರ್ಗವೆಂದರೆ ಪವಿತ್ರವಾದ ಭಗವಂತನ ನಾಮವನ್ನು ಕುರಿತು ನಿರಂತರವಾಗಿ ಜಪಿಸೋಣ. ಸಾಕ ಮಾತಾಜಿ, ಓದ್ಲಾ? ಸ್ವಾಮೀಜಿ ಸ್ವಾಮೀಜಿ ಒಳ್ಳೆಯ ಉಪದೇಶವನ್ನು ಯಾರದೋ ಅಜ್ಜಿಗೆ ನೀಡಬಹುದಾದರೂ ಆ ಮುದುಕಿಗೆ ನಿಜವಾಗಿಯೂ ಏನಾಗಿದೆ ಎಂಬುದು ಅವರ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡಲಾರದು ಎಂದು ಶಿಷ್ಯರು ಊಹಿಸಿಕೊಂಡರು. ವಾಸ್ತವವಾಗಿ ಸ್ವಾಮೀಜಿಯೇ ತಮ್ಮನ್ನು ತಾವು ಮುದುಕರೆಂದು ಹೇಳಿಕೊಂಡದ್ದುಂಟು. ಅದು ಉಪನ್ಯಾಸಗಳ ಸಮಯದಲ್ಲಿ ವೃದ್ಧಾಪ್ಯ ಒಂದು ಅನಿವಾರ್ಯವಾದ ಅವಸ್ಥೆ ಎನ್ನುವುದನ್ನು ಸೂಚಿಸುವ ಸಲುವಾಗಿ. ಹರೇ ಕೃಷ್ಣ ಮಾತಾಜಿ, ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಭಕ್ತಾದಿಗಳಿಗೆ ಪ್ರಭುಪಾದರ ಆರೋಗ್ಯ ಸುಸ್ಥಿತಿಯಲ್ಲಿ ಹೋಯ್ತು. ಸಾರಿ, ಬರ್ತಾ ಇಲ್ಲ, ಒಂದ್ ನಿಮಿಷ. ಬಂದಿದೆ ನೋಡಿ ಮಾತಾಜಿ. ಒಂದ್ ನಿಮಿಷ. ಭಕ್ತಾದಿಗಳಿಗೆ ಪ್ರಭುಪಾದರ ಆರೋಗ್ಯ ಬಂದಿದೆ. ಎಲ್ಲಿಂದ ಇದು? ಮೇಲೇನು? ಸಿಕ್ತು ಸಾಕು. ಭಕ್ತಾದಿಗಳಿಗೆ ಪ್ರಭುಪಾದರ ಆರೋಗ್ಯ ಸುಸ್ಥಿತಿಯಲ್ಲಿಯೇ ಇದೆ ಎಂದು ತೋರಿತ್ತು. ಅವರ ಕಣ್ಣುಗಳು ಆಧ್ಯಾತ್ಮಿಕ ಭಾವನೆಗಳಿಂದ ಉಜ್ವಲವಾಗಿ ಹೊಳೆಯುತ್ತಿದ್ದವು. ಅವರ ಮೈಬಣ್ಣ ಮೃದುವಾಗಿ ಕನಕ ಕಾಂತಿಯಿಂದ ಕೂಡಿತ್ತು. ಅವರ ಮಂದಹಾಸದಲ್ಲಿ ಅವರ ಆರೋಗ್ಯದ ಹಾಗೂ ಸುಸ್ಥಿತಿಯ ಲಕ್ಷಣಗಳು ವ್ಯಕ್ತವಾಗುತ್ತಿದ್ದವು. ಒಮ್ಮೆ ಒಬ್ಬ ಯುವಕ ಹೇಳಿದ, ಸ್ವಾಮೀಜಿಯ ನಸುನಗೆಯಲ್ಲಿ ಎಂತಹ ಪೌರುಷವಿದೆ ಎಂದರೆ ಅದು ತನಗೆ ವೃಷಭದ ಹಾಗೂ ಕಬ್ಬಿಣದ ಮೊಳೆಗಳ ನೆನಪು ತರುತ್ತದೆ ಎಂದು. ಸ್ವಾಮೀಜಿ ದಿನವೂ ತಣ್ಣೀರಲ್ಲಿ ಸ್ನಾನ ಮಾಡುವರು. ಬೆಳಗ್ಗೆ ಕೆಳಪೂರ್ವ ಭಾಗಗಳ ಕಡೆ ಲೋಯರ್ ಈಸ್ಟ್ ಸೈಡ್ ಸಂಚಾರ ಹೋಗುವರು. ಮೃದಂಗ ಬಾರಿಸುವರು. ಚೆನ್ನಾಗಿ ತಿನ್ನುವರು. ಅವರ ಶಿಷ್ಯರು ಅವರಿಗೆ ಇದೆಲ್ಲವನ್ನು ಕಡಿಮೆ ಮಾಡಿ ಎಂದು ಹೇಳುವುದನ್ನು ಬಿಟ್ಟು ಇನ್ನೇನು ಮಾಡಬಲ್ಲರು? ಈಸ್ಟ್ ವಿಲೇಜಿನ ಕೊಂಚ ವಿವಾದಾಸ್ಪದವಾದ ವಿಶ್ವಪ್ರೇಮ ಎಂಬ ರಂಗಮಂದಿರದ ಪ್ರದರ್ಶನಗಳಿಗೆ ಸ್ವಾಮೀಜಿ ಹೋಗುವುದನ್ನು ಅವರ ಕೆಲವು ಶಿಷ್ಯರು ಪ್ರತಿರೋಧಿಸಿದರು. ಹಾಗೆ ಶಿಷ್ಯರು ಅವರನ್ನು ತಡೆದದ್ದು ಅವರ ಆರೋಗ್ಯದ ಕಾರಣಗಳಿಗಾಗಿ ಅಲ್ಲ, ಅದು ಅಮೆರಿಕದಲ್ಲಿ ಅವರು ನೆಲೆಸುವ ಪ್ರಯತ್ನಗಳಿಗೆ ಪ್ರತಿಕೂಲವಾಗಬಹುದು ಎಂದು. ಈ ಲವ್ ಇನ್ ಎಂಬ ಪ್ರದರ್ಶನ ಪ್ರೇಮ ಹಾಗೂ ಶಾಂತಿ ಎಂಬ ಸಂಸ್ಥೆಯ ಪರವಾಗಿ ಅಮೆರಿಕದ ಅಧ್ಯಕ್ಷ ಪದವಿಗೆ ಸ್ಪರ್ಧಿಸಿದ್ದ ಲೂಯಿಸ್ ಅಬೋಲಾಫಿಯಾ ಎಂಬ ವ್ಯಕ್ತಿಗಾಗಿ ಧನಸಂಚಯ ಮಾಡುವ ಉದ್ದೇಶದಾಗಿತ್ತು. ಶ್ರೀಲ ಪ್ರಭುಪಾದರನ್ನು ಈ ಪ್ರದರ್ಶನಗಳಿಗೆ ಆಹ್ವಾನಿಸಲಾಗಿತ್ತು. ಅಲೆನ್ ಗಿನ್ಸ್ಬರ್ಗ್, ಟಿಲಿಯರಿ ಮತ್ತಿತರರು ತಮ್ಮ ರಾಕ್ ಸಂಕೀರ್ತನ ತಂಡಗಳೊಂದಿಗೆ ಈ ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು. ಪ್ರಭುಪಾದರು ಈ ಪ್ರದರ್ಶನಗಳಲ್ಲಿ ಭಾಗವಹಿಸುತ್ತಾರೆಂಬುದನ್ನು ಕೇಳಿದಾಗ ಅವರ ವಕೀಲರು ಇದರಿಂದ ಪ್ರಭುಪಾದರು ಖಾಯಂ ವೀಸಾಕ್ಕೆ ಮಾಡಿಕೊಂಡ ಮನವಿಯ ಮೇಲೆ ಇದು ತೀರಾ ಪ್ರತಿಕೂಲವಾದ ಪರಿಣಾಮವನ್ನುಂಟು ಮಾಡುವುದೆಂದು ಅಭಿಪ್ರಾಯಪಟ್ಟರು. ಭಕ್ತರಲ್ಲಿ ಕೆಲವರು ವಕೀಲರ ಅಭಿಪ್ರಾಯವನ್ನು ಅನುಮೋದಿಸಿ ಪ್ರಭುಪಾದರ ಕಾರ್ಯಕ್ರಮವನ್ನು ವಿರೋಧಿಸಿದರು. ಇದನ್ನು ಕೇಳಿ ಪ್ರಭುಪಾದರು ತಾವು ಈ ಪ್ರದರ್ಶನಕ್ಕೆ ಹೋಗದಿರುವುದೇ ಅತ್ಯುತ್ತಮ ಎಂಬುದನ್ನು ಒಪ್ಪಿಕೊಂಡರು. ವಿಶ್ವ ಪ್ರೇಮ ಪ್ರದರ್ಶನದ ದಿನದಂದು ಅವರು ತಮ್ಮ ಮನಸ್ಸನ್ನು ಬದಲಾಯಿಸಿ ಹೋಗಿಯೇ ಬಿಡೋಣವೆಂದು ತೀರ್ಮಾನಿಸಿದರು. ನಾನು ಈ ದೇಶಕ್ಕೆ ಬಂದದ್ದು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದಕ್ಕಾಗಿ ಎಂದು ಘೋಷಿಸಿದರು. ಯಾರು ತಾವು ಆಧ್ಯಾತ್ಮಿಕವಾದಿಗಳೆಂದುಕೊಂಡಿದ್ದರೋ ಅಂತಹ LSD ಮುಂದಾಳುಗಳಿಗೆ ವಿರುದ್ಧವಾಗಿ ಮಾತನಾಡುವುದಕ್ಕೆ ಇದು ತಕ್ಕ ಕಾಲವಾಗಿತ್ತು. ಇಂಥ ಪ್ರದರ್ಶನಗಳಿಗೆ ತಾವು ಹೋಗಲು ತಮಗೆ ಮನಸ್ಸಿದ್ದರೂ ತಮ್ಮ ಶಿಷ್ಯರು ಬೇಡ ಎಂದರೆ ತಾವು ಹೋಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆದರೂ ಕೊನೆಗೆ ತಾವು ಹೋಗುವುದಾಗಿ ಸಹಜವಾಗಿ ಹೇಳಿದರು. ಪ್ರಸಂಗ ಅಲ್ಲಿಗೆ ಮುಕ್ತಾಯವಾಯಿತು. ಮೇ ತಿಂಗಳ ಧನ್ಯವಾದಗಳು. ಹರೇ ಕೃಷ್ಣ ಮಾತಾ, ನಾ ಓದ್ಲಿ ಮಾತಾಜಿ? ಓದಿ ಮಾತಾಜಿ. ಮೇ ತಿಂಗಳ ಕೊನೆಯ ಹೊತ್ತಿಗೆ ಶೀಲ ಪ್ರಭುಪಾದರು ತೀರಾ ಸಕ್ರಿಗುಂದಿದವರಂತೆ ತೋರಿದರು. ಹೃದಯದ ತೀವ್ರ ಬಡಿತದ ಬಗೆಗೆ ಅವರು ಹೇಳತೊಡಗಿದರು. ಪರಿಸ್ಥಿತಿ ಒಂದೆರಡು ದಿನಗಳಲ್ಲಿ ಸುಧಾರಿಸಬಹುದೆಂದು ಭಾವಿಸಿ ಕೀರ್ತನಾನಂದರು ಪ್ರಭುಪಾದರನ್ನು ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ಯಾವುದೇ ಸಂದರ್ಶಕರನ್ನು ಭೇಟಿ ಆಗಬಾರದೆಂದು ಕೇಳಿಕೊಂಡರು.
ಆದರೆ ಪ್ರಭುಪಾದರ ಸ್ಥಿತಿ ವಿಷಮಿಸಿತು. ಕೀರ್ತನಾನಂದ ತಮ್ಮ ಎಡಕೋಳು ಸರಿಯಾಗಿ ಕೆಲಸ ಮಾಡುತ್ತಲ್ವೆಂದು ಸ್ವಾಮೀಜಿ ಪ್ರಸ್ತಾವಿಸಿದರು. ತಮ್ಮ ಎಡಭಾಗದಲ್ಲಿ ಏನೋ ಒಂದು ಬಗೆಯ ಚಳುಕು ಕಾಣಿಸಿಕೊಂಡಿದೆ ಎಂದು, ಅದರಲ್ಲೂ ತಮ್ಮ ಎಡತೋಳು ತಮ್ಮ ಸ್ವಾಧೀನವನ್ನು ಮೀರಿ ವಕ್ರವಾದಿ ಸ್ಪಂದಿಸುತ್ತದೆಂದು ಹೇಳಿದರು. ಅದೊಂದು ರೀತಿ ವಿಲಕ್ಷಣವಾಗಿ ಶರೀರದ ಒಳಗೂ ಮಾನಸಿಕವಾಗಿಯೂ ವೇದನೆಯುಂಟಾಗುವಂತೆ ತೋರಿತು. ಅಚ್ಯುತಾನಂದ ಅವತ್ತು ಭಾನುವಾರ, ಮೆಮೋರಿಯಲ್ ಡೇಗೆ 2 ದಿನ ಮೊದಲು ಪೇಟೆಯ ಸಭಾಭವನದಲ್ಲಿ ನಾವು ಆ ಮಧ್ಯಾಹ್ನ ದೊಡ್ಡದೊಂದು ಸಮಾರಂಭಕ್ಕೆ ವ್ಯವಸ್ಥೆ ಮಾಡಿದೆವು. ಭಕ್ತಾದಿಗಳೆಲ್ಲ ನೆರೆದಿದ್ದಾಗ ನಾನು ಸ್ವಾಮೀಜಿಯ ಬಳಿಗೆ ಹೋದೆ. ಸ್ವಾಮೀಜಿ ತನ್ನ ಕೊಠಡಿಯಲ್ಲಿ ಮಲಗಿದ್ದರು. ಅವರ ಮುಖ ನಿಸ್ತೇಜವಾಗಿತ್ತು. ಅವರು ಹೇಳಿದರು, ನನ್ನ ಹೃದಯವನ್ನು ಮುಟ್ಟಿ ನೋಡು. ನಾನು ಮುಟ್ಟಿ ನೋಡಿದೆ. ಅವರ ಎದೆಯೊಳಗೆ ದಡಬಡಗುಟ್ಟುವ ಸ್ಪಂದನವಿತ್ತು. ನಾನು ಕೆಳಕ್ಕೆ ಬಂದೆ. ಈ ವಿಷಯವನ್ನು ಎಲ್ಲರಿಗೂ ಹೇಳಿ ಅವರೆಲ್ಲರಿಗೆಲ್ಲ ಗಾಬರಿ ಉಂಟು ಮಾಡುವುದು ನನಗಿಷ್ಟವಿರಲಿಲ್ಲ. ಕೀರ್ತನಾನಂದನ ಬಳಿಗೆ ಹೋಗಿ ಮೆತ್ತಗೆ ಹೇಳಿದೆ, ಸ್ವಾಮೀಜಿ ಹೃದಯ ಅಗತ್ಯಕ್ಕಿಂತ ಹೆಚ್ಚಾಗಿ ಸ್ಪಂದನಕ್ಕೆ ಒಳಗಾಗದಂತಿದೆ. ಕೂಡಲೇ ನಾವಿಬ್ಬರು ಮತ್ತೆ ಮೇಲಕ್ಕೆ ಸ್ವಾಮೀಜಿಯ ಕೋಣೆಗೆ ಬಂದವು. ಸ್ವಾಮೀಜಿ ಹೇಳಿದರು, ಇಲ್ಲಿ ಸ್ವಲ್ಪ ಉಜ್ಜಿ. ನಾನು ಅವರ ಎದೆ ಮೇಲೆ ಉಜ್ಜಿದೆ. ಅದು ಹೇಗಿರಬೇಕೆಂಬುದನ್ನು ಅವರೇ ಸೂಚಿಸಿದರು. ಅವರು ಹೇಳಿದರು, ಅಚ್ಯುತಾನಂದ ಒಬ್ಬ ಇರಲಿ, ಉಳಿದವರೆಲ್ಲರೂ ಹೋಗಬಹುದು. ಏನಾದರೂ ಹೆಚ್ಚು ಕಡಿಮೆ ಆದಿದ್ದರೆ ಇವನು ನಿಮಗೆ ಹೇಳಿ ಕಳಿಸುತ್ತಾನೆ. ಹೀಗೆ ಉಳಿದವರೆಲ್ಲರೂ ಕಾರ್ಯಕ್ರಮಕ್ಕೆ ಹೋದರು. ನಾನು ಒಬ್ಬನೇ ಕಾದೆ. 1 ಸಲವೂ 2 ಸಲವೂ ಅವರು ನನ್ನನ್ನು ಕರೆದು ತುಂಬಾ ತೀವ್ರವಾಗಿ ತಮ್ಮ ಎದೆ ಮೇಲೆ ಉಜ್ಜುವಂತ ಹೇಳಿದರು. ಅನಂತರ ಮೇಲೆ ನೋಡಿದರು. ನಿಸ್ತೇಜವಾದ ಮುಖಕ್ಕೆ ಮತ್ತೆ ಕಳಬಂದಿತು. ನಾನು ಆಶ್ಚರ್ಯಚಕಿತವಾಗಿ ಬಿಟ್ಟ ಬಾಯಿ ಬಿದ್ದಂತೆಯೇ ಮುಂದೇನು ಎಂಬಂತೆ ನಿಂತೆ. ಅವರು ಹೇಳಿದರು, ಸುಮ್ಮನೆ ಕೆಲಸವಿಲ್ಲದೆ ಯಾಕೆ ಕೂತಿದ್ಯಾ? ಹರೇ ಕೃಷ್ಣ ಜಪ ಮಾಡು. ಸಂಜೆ ವೇಳೆಗೆ ಮತ್ತೆ ಹೃದಯ ಬಡಿತಗಳು ಕಾಣಿಸಿಕೊಂಡವು. ಆದ ಕಾರಣ ಅವರ ಬದಿಯಲ್ಲೇ ಹಾಸಿಕೊಂಡು ಮಲಗಿದೆ. ನಡುರಾತ್ರಿಯಲ್ಲಿ ಒಮ್ಮೆ ಅವರು ನನ್ನನ್ನು ಕರೆದರು. ಮತ್ತೆ ನಾನು ಅವರ ಎದೆಯನ್ನು ಉಜ್ಜಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಯಾರು ಓದ್ತೀರಿ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾನು ಆದ್ರೆ ಇನ್ನೊಬ್ರು ಯಾರೋ ಓದ್ತೇನಂತ ಹೇಳಿದ್ರು, ಯಾರದು? ನಾನು ಮಾತಾಜಿ. ಗೀತಾ. ಓದಿ ಮಾತಾಜಿ, ಓದಿ. ಕೀರ್ತನಾನಂದ. ಅಂದು ಮಂಗಳವಾರ, ಮೆಮೋರಿಯಲ್ ಡೇ. ನಾನು ಸ್ವಾಮೀಜಿಯವರ ಜೊತೆ ಅವರ ಕೊಠಡಿಯಲ್ಲಿ ಕೂತಿದ್ದೆ. ಕೆಳಗೆ ಸಂಕೀರ್ತನೆ ನಡೆಯುತ್ತಿದ್ದಂತೆ ಮತ್ತೆ ಸ್ವಾಮೀಜಿಗೆ ಹೃದಯದ ಬಡಿತ ಹೆಚ್ಚಾಯಿತು. ಸ್ವಾಮೀಜಿಯ ಮುಖ ಬಿಗಿದುಕೊಳ್ಳತೊಡಗಿತು. ಅವರ ಕಣ್ಣುಗಳು ಹೊರಳತೊಡಗಿದವು. ಕೂಡಲೇ ಅವರು ಹಿಂದಕ್ಕೆ ಬಿದ್ದರು. ನಾನು ಜಾಗ್ರತೆಯಾಗಿ ಅವರನ್ನು ಹಿಡಿದುಕೊಂಡೆ. ಅವರು ಎದುರಿಸಿರು ಬಿಡುತ್ತಿದ್ದರು. ಹರೇ ಕೃಷ್ಣ ಅನ್ನುತ್ತಾ ಎಲ್ಲವೂ ಸ್ತಬ್ಧವಾಯಿತು. ನಾನು ಅಂದುಕೊಂಡೆ, ಇದೇ ಕೊನೆ ಇರಬಹುದೇನೋ ಎಂದು. ಮತ್ತೆ ಅಷ್ಟರಲ್ಲಿಯೇ ಉಸಿರಾಟ ಪ್ರಾರಂಭವಾಯಿತು. ಅದರ ಜೊತೆಗೆ ಅವರ ಮಂತ್ರೋಚ್ಚಾರವೂ ಶುರುವಾಯಿತು. ಆದರೆ ಅವರು ತಮ್ಮ ಶರೀರದ ಮೇಲಿನ ನಿಯಂತ್ರಣವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬ್ರಹ್ಮಾನಂದ. ನಾನು ಅಲ್ಲಿ ಕೀರ್ತನಾನಂದರ ಜೊತೆಗೆ ಇದ್ದೆ. ಅದು ಮೆಮೋರಿಯಲ್ ಡೇ, ವಾರದ ಕೊನೆ. ಸ್ವಾಮೀಜಿಗೆ ಏನಾಗಿದೆ ಎಂಬುದು ನಮಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಅವರು ಎದ್ದು ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ವೇದನೆಯಿಂದ ನರಳುತ್ತಿದ್ದರು. ಅವರಿಗೆ ಏನಾಗುತ್ತಿದೆ ಎಂಬುದನ್ನು ಯಾರೂ ಗ್ರಹಿಸಲಾಗಲಿಲ್ಲ. ನಾವು ಅವರ ಶುಶ್ರೂಷೆಯನ್ನೇನು ಮಾಡಿದೆವು. ನಮಗೆ ನಾನು ಕೀರ್ತನಾನಂದನು ತಿಳಿದ ವಿಧಾನಗಳಲ್ಲಿ ಅವರಿಗೆ ಬೆಡ್ ಫ್ಯಾನ್ ಅನ್ನು ಕೊಂಡು ತರಲು ನಾನು ಹೊರಕ್ಕೆ ಹೋಗಬೇಕಾಯಿತು. ಪ್ರಭುಪಾದರ ಎಡಭಾಗ ನಿಷ್ಕ್ರಿಯವಾಗಿತ್ತು. ತಮ್ಮ ಗುರುಗಳ ಭಾವಚಿತ್ರವನ್ನು ತಮ್ಮ ಎದುರಿನ ಗೋಡೆಗೆ ತೂಗು ಹಾಕುವಂತೆ ಅವರು ಸೂಚಿಸಿದರು. ಪ್ರಭುಪಾದರು ತಮ್ಮ ಶರೀರ ತ್ಯಾಗಕ್ಕೆ ಸಿದ್ಧರಾಗುತ್ತಿದ್ದಾರೆ. ಆದ ಕಾರಣ ನಮ್ಮ ಕಡೆಯ ಹೊತ್ತಿನಲ್ಲಿ ತಮ್ಮ ಗುರುವನ್ನು ಕುರಿತು ಧ್ಯಾನ ಮಾಡಲು ಅಪೇಕ್ಷಿಸುತ್ತಾರೆ ಎಂದು ಭಾವಿಸಿ ಅಚ್ಯುತಾನಂದನು ಆ ಚಿತ್ರವನ್ನು ಪ್ರಭುಪಾದರ ಎದುರಿನ ಬಾಗಿಲಿಗೆ ಅಂಟಿಸಿದನು. ಭಕ್ತಾದಿಗಳು ಒಬ್ಬೊಬ್ಬರಾಗಿ ಪ್ರಭುಪಾದರ ಮುಂದಿನ ಕೋಣೆಯನ್ನು ಪ್ರವೇಶಿಸಿದರು. ಹರೇ ಕೃಷ್ಣ ಸಂಕೀರ್ತನೆಯನ್ನು ಪ್ರಾರಂಭಿಸುವಂತೆ ಸ್ವಾಮೀಜಿ ಅವರಿಗೆ ಹೇಳಿದರು. ನರಸಿಂಹದೇವನ ರೂಪದಲ್ಲಿದ್ದ ಕೃಷ್ಣನನ್ನು ಕುರಿತು ಪ್ರಾರ್ಥಿಸುವಂತೆ ಸೂಚಿಸಿದರು. ಸತ್ಸ್ವರೂಪ ನರಸಿಂಹನನ್ನು ಕುರಿತು ನಾವೆಲ್ಲ ಹೀಗೆ ಪ್ರಾರ್ಥಿಸಬೇಕೆಂದು ಅವರು ಹೇಳಿದರು. ಹೇ ಪ್ರಭು, ನಮ್ಮ ಶ್ರೀ ಗುರು ಇನ್ನೂ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿಲ್ಲ. ಬೇರೆ ಬೇರೆ ಸಮಯಗಳಲ್ಲಿ ಅವರ ಶರೀರದ ವಿವಿಧ ಭಾಗಗಳನ್ನು ಕೈಯಿಂದ ಉಜ್ಜುವಂತೆ ನಮಗೆ ಅವಕಾಶ ಮಾಡಿಕೊಟ್ಟರು. ಅನಂತರ ನಾವು ಕೆಳಕ್ಕೆ ಹೋಗಿ ರಾತ್ರಿಯೆಲ್ಲ ಸಂಕೀರ್ತನೆಯಲ್ಲಿ ತೊಡಗಬೇಕೆಂದು ಹೇಳಿದರು. ಜದುರಾಣಿ ಅವರು ನಮಗೆ ಒಂದು ಸಿಂಹ ಸ್ತುತಿಯನ್ನು ಹೇಳಿಕೊಟ್ಟರು.
ಬಾಯಿಂದ ಒಂದೊಂದು ಪದವನ್ನು ಹೇಳ್ತಾ ಹೋದಂತೆ ನಾನು ಅವರು ಹೇಳಿದ್ದನ್ನು ಬರೆದುಕೊಂಡೆ. ಮಾಂಟ್ರಿಯಾಲ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ದೇವಾಲಯಗಳನ್ನು ದೂರವಾಣಿಯ ಮೂಲಕ ಸಂಪರ್ಕಿಸಿ ಅಲ್ಲಿನ ಭಕ್ತಾದಿಗಳು ಇದೇ ಸ್ತುತಿಯನ್ನು ಪಠಿಸುವಂತೆ ಕೇಳಿಕೊಂಡೆ. ಸ್ವಾಮೀಜಿ ಹೇಳಿದರು, ನಮ್ಮ ಶ್ರೀ ಗುರು ಇನ್ನೂ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಿಲ್ಲ. ಆದ ಕಾರಣ ಅವರು ಅದನ್ನು ಪೂರ್ಣಗೊಳಿಸಲು ಅವಕಾಶ ಕೊಡು ಎಂದು ನೀವು ಕೃಷ್ಣನಲ್ಲಿ ಬೇಡಿಕೊಳ್ಳಬೇಕು. ಹರೇ ದಾಮೋದರ ಕೃಷ್ಣ. ನಾನು ಧನ್ಯವಾದ. ಧನ್ಯವಾದ. ಭಕ್ತಿ ಯಾರು ಓದ್ತೀರಿ? ಈಗ ಹೇಳಿದ್ರಲ್ಲ ಒಬ್ರು. ಮಾತಾಜಿ ನಾವು ಓದ್ಲಾ ಮಾತಾಜಿ? ಓದಿ ಉಮಾದೇವಿ ಓದಿ. ಓದ್ತೀನಿ ಮಾತಾಜಿ. ದಾಮೋದರ ಎಲ್ಲೋಯ್ತು ಮಾತಾಜಿ ಅದು? ಅದೇ ದಾಮೋದರ ನೋಡಿ ಇಲ್ಲಿ. ಬ್ರಹ್ಮಾನಂದ ಇದೆ. ಬ್ರಹ್ಮಾನಂದರ ಕೆಳಗೆ ಮಾತಾಜಿ ಜದುರಾಣಿಯ ನಂತರ ಮಾತಾಜಿ ಮೇಲ್ಗಡೆ ಇದೆ ನೋಡಿ. ಮೇಲ್ಗಡೆ ಇದೆ ಮಾತಾಜಿ. ದಾಮೋದರ ಬರ್ತಿಲ್ಲ ಮಾತಾಜಿ. ಬಂತು ಮಾತಾಜಿ. ದಾಮೋದರ ಹಾ. ದಾಮೋದರ ನಾನು ದೇವಸ್ಥಾನದ ಒಳಕ್ಕೆ ಹೋದೆ. ಅಲ್ಲಿ ಯಾರೂ ಇರಲಿಲ್ಲ. ಒಬ್ಬನೇ ಒಂದೆರಡು ಸುತ್ತು ಜಪ ಮಾಡಲು ಕೂತೆ. ಅಷ್ಟರಲ್ಲಿ ತುಂಬಾ ಗಾಬರಿಗೊಂಡ ಮುಖದ ಭಕ್ತನೊಬ್ಬ ಕೆಳಗೆ ಬಂದು ನಾನು ಏನು ಸಮಾಚಾರ ಎಂದೆ. ಅವನ ಸಂಗತಿಯನ್ನು ತಿಳಿಸಿದಾಗ ನಾನು ಮೇಲಕ್ಕೆ ಧಾವಿಸಿದೆ. ಸ್ವಾಮೀಜಿಯ ಕೊಠಡಿಯ ಮುಂದಿನ ಕೋಣೆಯಲ್ಲಿ ಎಲ್ಲರೂ ಗುಂಪಾಗಿ ಕೂತು ಕಿಟಕಿಯ ಮೂಲಕ ಸ್ವಾಮೀಜಿಯ ಕಡೆ ನೋಡುತ್ತಿದ್ದರು. ಎಲ್ಲರೂ ಜಪಮಣಿಗಳನ್ನು ಹಿಡಿದು ಮಂತ್ರೋಚ್ಚಾರದಲ್ಲಿ ತೊಡಗಿದ್ದರು. ಜದುರಾಣಿ ನೃಸಿಂಹ ಸ್ತುತಿಯನ್ನು ಬರೆದು ಕಾಗದಗಳನ್ನು ಎಲ್ಲರಿಗೂ ಹಂಚುತ್ತಿದ್ದಳು. ಈ ಪ್ರಾರ್ಥನೆಯನ್ನು ನಾವೆಲ್ಲರೂ ತೊಡಗಬೇಕು ಎಂದು ಸ್ವಾಮೀಜಿ ಹೇಳಿದ್ದಾರೆ ಎಂದು ತಿಳಿಸಿದಳು. ಬ್ರಹ್ಮಾನಂದ ನೃಸಿಂಹ ಚಿತ್ರಪಟವನ್ನು ನಾವು ಸ್ವಾಮೀಜಿಯ ಕೊಠಡಿಯೊಳಗೆ ತಂದೆವು. ನಾವೆಲ್ಲ ನರಸಿಂಹ ಸ್ತುತಿಯನ್ನು ಪಠಿಸುತ್ತಿದ್ದೆವು. ಸ್ವಾಮೀಜಿ ಬೆಡ್ ಫ್ಯಾನ್ ಅನ್ನು ಉಪಯೋಗಿಸಬೇಕಾಗಿ ಬಂದಾಗ ಅವರು ನರಸಿಂಹ ಕ್ಷಮೆಯನ್ನು ಯಾಚಿಸಿದರು. ನರಸಿಂಹ ತಮ್ಮ ಎದುರಿಗೆ ಕೂತಿದ್ದಾನೆ ಎಂದು ಅವರು ಭಾವಿಸಿದರು. ನಮಗೂ ಅದೊಂದು ಚಿತ್ರ ಮಾತ್ರ, ಆದರೆ ಸ್ವಾಮೀಜಿ ಅದಕ್ಕೆ ಸಾಕ್ಷಾತ್ ನರಸಿಂಹನ ಸನ್ನಿಧಿ, ಸಂಪೂರ್ಣ ನಿಶಕ್ತಿ ಮತ್ತು ಅದು ಇದು ಸೇರಿದಂತೆ ಸ್ವಾಮೀಜಿಯು ದೇಹ ಸ್ಥಿತಿ ತೀರಾ ಶೋಚನೀಯ ಸ್ಥಿತಿಗೆ ಇಳಿದಿತ್ತು. ಅದು ಮೆಮೋರಿಯಲ್ ಡೇ ಆದ ಕಾರಣ ಎಲ್ಲವೂ ಬಾಗಿಲು ಮುಚ್ಚಿದ್ದರಿಂದ ಡಾಕ್ಟರನ್ನು ಹುಡುಕಿ ತರಲು ನನಗೆ ಸಾಧ್ಯವಾಗಲಿಲ್ಲ. ನಾನು ನನ್ನ ಕುಟುಂಬದ ವೈದ್ಯರನ್ನು ಸಂಪರ್ಕಿಸಿದೆ, ಆದರೆ ಅವರೆಲ್ಲೋ ಹೋಗಿದ್ದರು. ಮೆಮೋರಿಯಲ್ ಡೇ ರಜದ ಕಾರಣ ಊರಿನ ಎಲ್ಲರೂ ಹೊರಗೆ ಹೊರಟು ಹೋಗಿದ್ದರು. ಯಾರೂ ದೊರೆಯಲಿಲ್ಲ. ನಾನು ಆಸ್ಪತ್ರೆಗಳಿಗೆ ಹೋಗುತ್ತಾ ಡಾಕ್ಟರ್ನ ಕರೆಯುತ್ತಾ ಮಾಡಬೇಕಾದೆಲ್ಲವನ್ನು ಮಾಡಿದೆ, ಆದರೆ ಏನು ಪ್ರಯೋಜನವಾಗಲಿಲ್ಲ. ಕೊನೆಗೆ ನ್ಯೂಯಾರ್ಕಿನ ಸಿಟಿ ಮೆಡಿಕಲ್ ಡಿಪಾರ್ಟ್ಮೆಂಟಿನ ತುರ್ತು ಸಂಖ್ಯೆಯೊಂದನ್ನು ಪತ್ತೆ ಮಾಡಿ ಡಾಕ್ಟರ್ ಒಬ್ಬರನ್ನು ಕರೆದೆ. ಡಾಕ್ಟರ್ ಬಂದರು. ಅವರು ದಪ್ಪ ಗಂಟಲಿನ ಮುದಿಗೊಡ್ಡು. ಅವರು ಬಂದು ಸ್ವಾಮೀಜಿ ನೋಡಿ, ಇವರು ತೀರಾ ಹೆಚ್ಚು ಪ್ರಾರ್ಥನೆಯಲ್ಲೂ ತೊಡಗುತ್ತಾರೆಂದು ಕಾಣುತ್ತದೆ. ಇವರಿಗೆ ವ್ಯಾಯಾಮದ ಅಗತ್ಯವಿದೆ. ದಿನ ಬೆಳಗ್ಗೆ ಸಂಚಾರಕ್ಕೆ ಹೋಗುವುದು ಒಳ್ಳೆಯದು ಎಂದರು. ಅಚ್ಯುತಾನಂದ ಡಾಕ್ಟರ್ಗೆ ಹೆಚ್ಚೇನು ತಿಳಿದಂತೆ ತೋರಲಿಲ್ಲ. ಸ್ವಾಮೀಜಿ ಶೀತವಾಗಿದೆ ಎಂದು ಆತ ನಾನೆಂದೆ. ಏನು ಹೇಳ್ತೀರಿ ನೀವು? ಸ್ವಾಮೀಜಿ ಹೃದಯ ವಿಪರೀತ ಬಡಿದುಕೊಳ್ಳುತ್ತಿದೆ. ಏನು ಮಾಡಬೇಕು ತಿಳಿಯದು. ಅವರು ಎಲ್ಲಾಯ್ತು ಮಾತಾಜಿ? ಅಲ್ಲಿ ಏನು ಮಾಡಬೇಕು ತಿಳಿಯದು. ಅಚ್ಯುತಾನಂದ ಇದ್ರಲ್ಲಿ ಉಂಟು ನೋಡಿ, ದ್ವಾರಕೀಶನ ಮೇಲ್ಗಡೆ ಇದೆ ನೋಡಿ. ತೀರಾ ಪ್ರಾರ್ಥನೆ ತೊಡಗುತ್ತಾರೆ ಎಂದು ಕಾಣುತ್ತಿದೆ. ಇವರಿಗೆ ವ್ಯಾಯಾಮದ ಅಗತ್ಯವಿದೆ. ದಿನ ಬೆಳಗ್ಗೆ ಸಂಚಾರಕ್ಕೆ ಹೋಗುವುದು ಒಳ್ಳೆಯದು. ಅಚ್ಯುತಾನಂದ ಡಾಕ್ಟರ್ಗೆ ಹೆಚ್ಚೇನು ತಿಳಿದಂತೆ ತೋರಲಿಲ್ಲ. ಸ್ವಾಮಿಗೆ ಶೀತವಾಗಿದೆ ಎಂದು ಆತ ನಾನೆಂದೆ. ಏನು ಹೇಳ್ತಿದ್ರಿ ನೀವು? ಸ್ವಾಮೀಜಿ ಹೃದಯ ವಿಪರೀತ ಬಡಿದುಕೊಳ್ಳುತ್ತಿದೆ. ಏನು ಮಾಡಬೇಕು ತಿಳಿಯದು. ಅವರು ವಿಸ್ಕಿಯೇನಾದರೂ ಕುಡಿಯುತ್ತಾರೋ ಎಂದು ಆ ವೈದ್ಯ. ನಾನೆಂದೆ. ಅವರು ಕಾಫಿ ಅಥವಾ ಟೀ ಕೂಡ ಮುಟ್ಟುವುದಿಲ್ಲ. ಹಾಗೂ ಒಳ್ಳೆಯದು. ನನಗೇನಿಸುತ್ತದೆ ಅವರಿಗೆ ಶೀತವಾಗಿದೆ. ದ್ವಾರಕಾಧೀಶ ದಾಸ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸಾರಿ ಮಾತಾಜಿ. ನಾನು ಓದ್ಲಾ ಮಾತಾಜಿ? ದ್ವಾರಕಾಧೀಶ ದಾಸ ಆತ ವೈದ್ಯ. ಬಂದವನೇ ನಮ್ಮ ಪರಿಸರದ ಕಡೆ ಕಣ್ಣು ಹಾಯಿಸಿ ಅವರಿಗೆ ವಾತಾವರಣ ಅಷ್ಟು ಹಿತಕರವಾಗಲಿಲ್ಲವೆಂದು ಅವನ ಪ್ರಕ್ರಿಯೆಯಿಂದ ಯಾರಾದರೂ ಹೇಳಬಹುದಾಗಿತ್ತು. ನಾವೆಲ್ಲ ಹಿಪ್ಪಿಗಳ ಒಂದು ತಂಡವಿರಬೇಕೆಂದು ಅವನು ಭಾವಿಸಿದ. ಅವನು ಅಲ್ಲಿಂದ ಹೊರಕ್ಕೆ ಹೋಗಲು ತಡ ಮಾಡಲಿಲ್ಲವೋ ಅವರಿಗೆ ಏನು ಫ್ಲೋಯೆಂಜಾ ಬಂದಿದೆ ಎಂತ ವಿಲಕ್ಷಣವಾದ ರೋಗ ವಿಶ್ಲೇಷಣೆ. ಅನಂತರ ಹೇಳಿದ, ನನ್ನ ಪೀಜು ಕೊಡಿ.
ನಾವು ಕೊಟ್ಟು ಕಳಿಸಿದೆವು. ಸ್ವಾಮೀಜಿಯ ಪರಿಸ್ಥಿತಿ ಇನ್ನೂ ವಿಷಮವಾಯಿತು. ಭಕ್ತಾದಿಗಳು ಮತ್ತೊಬ್ಬ ಡಾಕ್ಟರ್ ಅನ್ನು ಕರೆದರು. ಆತ ಬಂದು ಶ್ರೀಲ ಪ್ರಭುಪಾದರ ದೇಹ ಪರೀಕ್ಷೆ ಮಾಡಿ ಅದೊಂದು ಮಂದ ಸ್ವರೂಪದ ಹೃದಯಾಘಾತ ಎಂದು ವಿಶ್ಲೇಷಿಸಿದ. ಇವರನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದು ಹೇಳಿದ. ಮಾರ್ಕ್ಸ್ ಲೆರ್ನರ್ ಭಕ್ತಾದಿಗಳ ವಕೀಲ ಸ್ನೇಹಿತ. ಒಂದು ದಿನ ನನಗೊಂದು ಟೆಲಿಫೋನ್ ಕರೆ ಬಂದಿತ್ತು. ಸ್ವಾಮೀಜಿಗೆ ಲಘು ಹೃದಯಾಘಾತವಾಗಿದೆ ಎಂದು. ಎಂತಾಯ್ತು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏನಾದರೂ ಖಾಸಗಿ ಆಸ್ಪತ್ರೆಗಾದರೂ ಸೇರಿಸಬೇಕೆಂದು ಸೂಚಿಸಿದೆ. ಬಹಳ ಹೊತ್ತು ಆಸ್ಪತ್ರೆಯವರೊಂದಿಗೆ ಮಾತನಾಡಿ ಸಮಾಲೋಚಿಸಿದ ಮೇಲೆ ನಾವು ಸ್ವಾಮೀಜಿಯವರನ್ನು ಬೆತ್ ಇಸ್ರೇಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಲು ಸಾಧ್ಯವಾಯಿತು. ಬ್ರಹ್ಮಾನಂದ ಮೆಮೋರಿಯಲ್ ಡೇ ಮರುದಿನ ನಾವು ಒಂದು ಆಂಬ್ಯುಲೆನ್ಸ್ ವಾಹನವನ್ನು ವ್ಯವಸ್ಥೆ ಮಾಡಿದೆವು. ಬೆತ್ ಇಸ್ರೇಲ್ ಆಸ್ಪತ್ರೆಯಲ್ಲಿ ಆ ವಾಹನವಿರಲಿಲ್ಲ. ಆದ ಕಾರಣ ಒಂದು ಖಾಸಗಿ ಆಂಬ್ಯುಲೆನ್ಸ್ ಕಂಪನಿಯಿಂದ ಅದನ್ನು ತರಿಸಬೇಕಾಯಿತು. ಆಸ್ಪತ್ರೆಯಲ್ಲಿ ಉಳಿದೆಲ್ಲವೂ ವ್ಯವಸ್ಥೆಯಾಗಿ ಸ್ವಾಮೀಜಿ ಆಸ್ಪತ್ರೆಗೆ 9 ಗಂಟೆಗೆ ಸರಿಯಾಗಿ ತಲುಪುವುದೆಂದು ಯೋಚಿಸಲಾಗಿತ್ತು. ಆದರೆ ಮಧ್ಯಾಹ್ನದವರೆಗೆ ಕಾದರೂ ಆಂಬ್ಯುಲೆನ್ಸ್ ಬರಲೇ ಇಲ್ಲ. ಅಷ್ಟು ಹೊತ್ತು ಸ್ವಾಮೀಜಿ ನೋವಿನಿಂದ ನರಳುತ್ತಿದ್ದರು. ಕೊನೆಗೆ ಆಂಬ್ಯುಲೆನ್ಸ್ ಬಂತು. ಅತಿ ಭಯಂಕರ ಜನ ಅವರು. ಸ್ವಾಮೀಜಿ ಕೇವಲ ಒಂದು ಬಟ್ಟೆಯ ಗಂಟೆಂಬಂತೆ ಅವರು ನಡೆದುಕೊಂಡರು. ಈ ವಾಹನದ ಬದಲು ಒಂದು ಟ್ಯಾಕ್ಸಿಯಲ್ಲಾದರೂ ಸ್ವಾಮೀಜಿಯನ್ನು ಕರೆದುಕೊಂಡು ಹೋಗಿದ್ದರೆ ಚೆನ್ನಾಗಿತ್ತು ಎಂದು ನನಗೆ ಅನ್ನಿಸಿತು. ಆಸ್ಪತ್ರೆಯ ಕೊಠಡಿಯಲ್ಲಿ ನೆಕ್ಸ್ಟ್ ಯಾರು? ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಓದಿ ಪ್ರಭುಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಆಸ್ಪತ್ರೆಯ ಕೊಠಡಿಯಲ್ಲಿ ಅವರ ಶುಶ್ರೂಷೆಗೆಂದು ಕೀರ್ತನಾನಂದರೊಬ್ಬನನ್ನು ಹೊರತು ಉಳಿದವರಾರು ಇರಲು ಅವಕಾಶ ಕೊಡಲಿಲ್ಲ. ಅವರೆಲ್ಲರೂ ದೇವಸ್ಥಾನಕ್ಕೆ ಹಿಂದಿರುಗಿ ಇರುಳೆಲ್ಲ ಸಂಕೀರ್ತನೆ ತೊಡಗಬೇಕೆಂದು ಸ್ವಾಮೀಜಿ ಅವರನ್ನು ಕೇಳಿಕೊಂಡರು. ಕೀರ್ತನಾನಂದನು ಸ್ಯಾನ್ ಫ್ರಾನ್ಸಿಸ್ಕೋದ ಹಯಗ್ರೀವನೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಸ್ವಾಮೀಜಿ ಹೇಗೆ ಇದ್ದಕ್ಕಿದ್ದ ಹಾಗೆ ಕುಸಿದು ಹರೇ ಕೃಷ್ಣ ಎಂದು ಕೂಗಿಕೊಂಡರೆಂಬುದನ್ನು, ಅನಂತರ 30 ಸೆಕೆಂಡುಗಳ ಅವಧಿ ಉಸಿರಿನ ಅನಂತರ ಮತ್ತೆ ಹರೇ ಕೃಷ್ಣ ಎಂದರೆಂಬುದನ್ನು ತಿಳಿಸಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಕ್ತರು ರಾತ್ರಿಯೆಲ್ಲ ನರಸಿಂಹ ಸ್ತುತಿಯಲ್ಲಿ ತೊಡಗಬೇಕೆಂದು ಕೇಳಿಕೊಂಡನು. ತವಕರ ಕಮಲೆ ವರೆ ನಖ ಅದ್ಭುತ ಶೃಂಗ ದಾಲಿತ ಹಿರಣ್ಯಕಶಿಪುದನು ಭೃಂಗ ಕೇಶವ ಧ್ರುತ ನರಹರಿ ರೂಪ ಜಯ ಜಗದೀಶ ಹರಿ. ಪ್ರಭು ಶ್ರೀಕೃಷ್ಣನ ಇನ್ನೊಂದು ಅವತಾರವಾದ ನರಸಿಂಹನು ದಾನವನಾದ ಹಿರಣ್ಯಕಶಿಪುವನ್ನು ಕೊಲ್ಲಲು ತನ್ನ ಶುದ್ಧ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಲು ಹಿಂದಿನ ಯುಗದಲ್ಲಿ ಪ್ರತ್ಯಕ್ಷನಾಗಿದ್ದನು. ಶ್ರೀಲ ಪ್ರಭುಪಾದರು ನರಸಿಂಹನ ಕುರಿತು ವಿಶೇಷ ಮಂತ್ರವನ್ನು ತಮ್ಮ ಭಕ್ತರು ಉಚ್ಚರಿಸುತ್ತಾ, ನಮ್ಮ ಗುರು ಇನ್ನು ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸಲಿಲ್ಲ, ಆದ ಕಾರಣ ಅವರನ್ನು ಕಾಪಾಡು ಎಂದು ಪ್ರಾರ್ಥಿಸಬೇಕೆಂದು ಕೇಳಿಕೊಂಡಿದ್ದರು. ಈ ಯುವಕ ಭಕ್ತರೆಲ್ಲ ದೇವಸ್ಥಾನಕ್ಕೆ ಹಿಂದಿರುಗಿ ಸಾಮೂಹಿಕವಾಗಿ ಈ ಮಂತ್ರದ ಸಂಕೀರ್ತನೆಯಲ್ಲಿ ತೊಡಗಿದರು. ಅನಂತರ ಕೆಲವು ಗಂಟೆಗಳ ಮೇಲೆ ಅವರು ನಿದ್ರಾವಶರಾದರು. ಹೀಗೆ ವಿಶ್ರಾಂತಿ ಪಡೆದು ಮರುದಿನ ಆಸ್ಪತ್ರೆಗೆ ಹೋಗಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಹರಿದಾಸ. ಹರೇ ಕೃಷ್ಣ ಮತ್ತೆ ಹರೇ ಕೃಷ್ಣ. ಓಕೆ, ಈಗ ತರಗತಿಯನ್ನು ಮುಂದುವರಿಸಿ. ಸೊ ನಾವು ನಿನ್ನೆ ನೋಡಿದ್ವಿ, ಪ್ರಭುಪಾದರು ಇವಾಗ ನ್ಯೂಯಾರ್ಕ್ ಅಲ್ಲಿ ಇದ್ದಾರೆ. ಅವರು ಎಲ್ಲ ಅವರ ಶಿಷ್ಯರನ್ನು ಒಬ್ಬೊಬ್ಬರನ್ನೇ ಕರೆದು ವಿಚಾರಿಸುವಂತದ್ದು, ಮತ್ತೆ ಅವರಿಗೆ ಆ ನ್ಯೂಯಾರ್ಕಿನ ಅವರಿರುವ ಒಂದು ದೇವಸ್ಥಾನವನ್ನು ಅಲ್ಲಿ ಎಲ್ಲ ಒಂದು ಚೆನ್ನಾಗಿ ವ್ಯವಸ್ಥೆ ಎಲ್ಲ ನೋಡಿ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಅನಂತರ ಪ್ರಭುಪಾದರು ಇನ್ನು ಮುಂದಿನ ಪುನಃ ಒಬ್ಬೊಬ್ಬರನ್ನೇ ಕರೆದು ಎಲ್ಲ ಕೇಳುವಂತದ್ದು, ಏನೆಲ್ಲ ಅವರ ಒಂದು ಅವರಿಗೆ ಏನಾದ್ರೂ ಸಮಸ್ಯೆ ಇದೆಯಾ, ಅಥವಾ ಏನಾದ್ರೂ ಒಂದು ದೇವಸ್ಥಾನದ ಒಂದು ಆರ್ಥಿಕ ಸ್ಥಿತಿಯ ಬಗ್ಗೆ, ಅಥವಾ ಈ ಭಗವದ್ಗೀತೆ ಆ ಮುದ್ರಣದ ಬಗ್ಗೆ, ಇದೆಲ್ಲ ತುಂಬಾ ಅವರು ಎಲ್ಲ ವಿಚಾರಿಸ್ತಾ ಇರ್ತಾರೆ. ಹಾಗೆ ಅವರಿಗೆ ವಿಚಾರಿಸ್ತಾ ಇರುವಾಗ ಮತ್ತೆ ಅವರಿಗೆ ಈ ಒಂದು ಸ್ವಲ್ಪ ಆರೋಗ್ಯದ ಅಂದ್ರೆ ನಾವು ನೋಡಿದ್ವಿ ನಿನ್ನೆ, ಯಾರಿಗೂ ಅವರದೊಂದು ಹರೇ ಕೃಷ್ಣ ಯಾರಿಗೂ ಅವರ ಒಂದು ಆರೋಗ್ಯದ ಬಗ್ಗೆ ಯಾರು ಕಾಳಜಿ, ಅಂದ್ರೆ ಅವರು ಚೆನ್ನಾಗಿಯೇ ಇದ್ದಾರೆ, ಅಂದ್ರೆ ಹುರುಪಲ್ಲಿಯೇ ಇರ್ತಾರೆ ಯಾವತ್ತು. ಅವರು ನಾವಾದ್ರೆ ಒಂದು ಸಣ್ಣ ಏನಾದ್ರೂ ಆರೋಗ್ಯ ಕೆಟ್ಟು ಹೋದ್ರೆ ತುಂಬಾ ನಮ್ಮ ಮುಖದಲ್ಲಿ ಕಾಣುತ್ತೆ, ಬಟ್ ಅವರ ಆತರ ಎಲ್ಲ ಯಾವತ್ತಿದ್ರು ಅವರು ಚೈತನ್ಯರಾಗಿ ಕಾಣುವಂತದ್ದು. ಸೊ
ಅದಕ್ಕೆ ಅವರ ಒಂದು ಗೊಡವೆಗೆನೆ ಹೋಗಿಲ್ಲ. ಇತ್ತ ಈ ಒಂದು ಪ್ರಭುಪಾದರು ಅನಂತರ ಈ ಒಂದು ಒಬ್ಬರು ಬರ್ತಾರೆ ಅವರ ಒಂದು ದೇವಸ್ಥಾನಕ್ಕೆ, ಮೈಕೇಲ್ ಬ್ಲೂಮರ್ಟ್ ಅಂತ. ಅವರು ಈ ಒಂದು ಮಾದಕ ವಸ್ತು ಸೇವನೆಯ ಅವರು ಆ ಒಂದು ಇದಕ್ಕೆ ಅವರು ಒಳಪಟ್ಟಿರ್ತಾರೆ. ಅದಕ್ಕೆ ಅವರು ಏನ್ ಮಾಡ್ತಾರೆ, ಅವರೊಂದು ಮನೋರೋಗ ತಜ್ಞರ ಹತ್ರ ಹೋಗಿ ಕಾಣ್ತಿದ್ರು, ಅದೊಂದು ಸರಿ ಮಾಡಿಸ್ಬೇಕಂತ ಹೇಳ್ಕೊಂಡು. ಈಗ ಅವರು ಏನ್ ಮಾಡ್ತಾರೆ, ಪ್ರಭುಪಾದರನ್ನು ಭೇಟಿಯಾಗ್ಲು ಬರ್ತಾರೆ. ಆಗ ಅವರ ತಂದೆ ತಾಯಿ ಬರ್ತಾರೆ ಅವರೊಟ್ಟಿಗೆ. ಅವ್ರು ಎಣಿಸ್ತಾರೆ, ಈಗ ಈ ಒಂದು ಮೈಕೇಲ್ ಬ್ಲೂಮರ್ಟ್ ಈಗ ಈ ಒಂದು ಸ್ವಾಮೀಜಿ ಹತ್ರ ಬಂದ್ರ ಇಲ್ಲಿ ಯಾವ ಒಂದು ದುಷ್ಟಕ್ರಿಯೆ ಇರಬಹುದು ಅಂತ ಹೇಳಿ ಅವರ ತಂದೆ ತಾಯಿ ಆ ರೀತಿ ಆಲೋಚಿಸ್ತಾರೆ. ತಾಯಿ ಹೇಳ್ತಾರೆ ಪ್ರಭುಪಾದರ ಹತ್ರ, ನಾನು ನನ್ನ ಮಗನನ್ನೊಂದು ಈ ವೈದ್ಯನನ್ನಾಗಿ ಮಾಡ್ಬೇಕು ಅಂತ ಹೇಳಿ ನನ್ಗೆ ತುಂಬಾ ಇಷ್ಟ ಇತ್ತು ಅಂತ ಹೇಳಿ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ಅದು ನನ್ಗೆ ತುಂಬಾ ಇಷ್ಟ ಇತ್ತು. ಇಷ್ಟೊಂದು ಜನ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇಷ್ಟೊಂದು ಜನ ವೈದ್ಯರಿದ್ದಾರೆ, ಜನ ಇನ್ನೂ ನರಳುತ್ತಲೇ ಇರ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಂಡ ವ್ಯಕ್ತಿ ಮನುಷ್ಯರ ನೋವುಗಳನ್ನು ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯ ಎಂದು ಪ್ರಭುಪಾದರು ಅವರ ಹತ್ರ ಹೇಳ್ತಾರೆ, ಪ್ರತಿಪಾದಿಸ್ತಾರೆ. ಆಗ ಒಂದು ಕೃಷ್ಣ ಪ್ರಜ್ಞೆ ಮಾತ್ರ ಇದು ಹೆಚ್ಚು ಮೌಲಿಕವಾದದ್ದು ಅಂತ ಹೇಳ್ತಾರೆ. ಆಗ ಅವರ ಈ ಒಂದು ಮೈಕೇಲ್ ಬ್ಲೂಮರ್ಟ್ ನ ತಂದೆಗೆ ಸ್ವಲ್ಪ ಅವರು ಆ ಒಂದು ಪ್ರಭುಪಾದರ ವಾದಕ್ಕೆ ಅವರು ಸಮ್ಮತವಾಗಿರುವುದಿಲ್ಲ. ಆದ್ರೂ ಮಗ ಏನೋ ಈ ಒಂದು ಭಕ್ತರ ಜೊತೆಗೆ ಇದ್ದುಕೊಂಡು ಇರ್ಲಿ, ಇನ್ನೊಂದ್ಸಲ ಅವರು ಮನೋರೋಗ ತಜ್ಞರ ಹತ್ರ ಹೋಗದೆ ಇದ್ರೆ ಸಾಕು ಅಂತ ಹೇಳ್ಕೊಂಡು ಹಾಗೆ ಅವರಿಗೆ ಒಂದ್ ಸ್ವಲ್ಪ ಸಮಾಧಾನ ಆಗ್ತದೆ. ಹಾಗೆ ಅವರು ಸ್ವಾಮೀಜಿ ಇವರು ಪ್ರಭುಪಾದರಿಗೆ ತುಂಬಾ ಗೌರವ ಕೊಟ್ಟು ಮತ್ತೆ ಹೋಗ್ತಾರೆ. ಇತ್ತ ಪ್ರಭುಪಾದರು ಏನ್ ಮಾಡ್ತಾರೆ, ಅವರಿಗೆ ಯಾವ್ದೀಗ ಒಂದು ಪರ್ಮನೆಂಟ್ ವೀಸಾ ಅಂತ ಹೇಳಿ ಯಾವತ್ತು ಒಂದು ದೊರಕಿಸ್ಬೇಕಂತ ತುಂಬಾ ಪ್ರಯತ್ನ ಮಾಡ್ತಾರೆ ಮೊದಲಿಂದ ಸಹ. ಅಂದ್ರೆ ಮೊದಲಿಂದಲೂ ಅವರು ಭಾರತದಿಂದ ಈ ಒಂದು ಅಮೆರಿಕಕ್ಕೆ ಬಂದಾಗ ನಿಂತಲೂ ಅವರು ಪ್ರತಿ ಸಲ ಈ ಒಂದು ಮೈಗ್ರೇಷನ್ ಆಫೀಸಿಗೆ ಹೋಗಿ ಯಾವತ್ತು ಅಲ್ಲಿ ವೀಸಾ ಎಂಡ್ ಆಗುತ್ತೆ, ಬಟ್ ಅವರು ಪುನಃ ಅದನ್ನು ರಿನಿವಲ್ ಮಾಡ್ತಾ ಇರ್ತಾರೆ. ಇನ್ನು ನಾನು ಹೋಗ್ಲಿಕ್ಕೆ ತುಂಬಾ ದಿನ ಇದೆ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ ಅಲ್ಲಿಯ ಅಧಿಕಾರಿ ಹತ್ರ ಮಾತಾಡಿಕೊಂಡು. ಯಾವತ್ತವರು ಒಂದು ಕಾಯಂ ಒಂದು ಬೇಕು ವೀಸಾ ಅಂತ ಹೇಳಿ ಪ್ರಯತ್ನ ಮಾಡ್ಲಿಲ್ಲ. ಅಂದ್ರೆ ಅದು ಸುಲಭದ ಕೆಲಸವೂ ಕೂಡ ಆಗಿರುವುದಿಲ್ಲ ಅಲ್ಲಿ ಎಲ್ಲ. ಸೊ ಅದಕ್ಕೆ ಈ ಸಲ ಬ್ರಹ್ಮಾನಂದರಿಗೆ ಹೇಳ್ತಾರೆ, ಈ ಸಲ ನಂಗೆ ಅದನ್ನೊಂದು ನೀನು ಒಂದು ಮುಂದಕ್ಕೆ ಹಾಕ್ಬೇಕು, ಹೇಗಾದ್ರೂ ಮಾಡಿ ಆ ಒಂದು ಕಾಯಂ ವೀಸಾವನ್ನು ಕೂಡ ನನ್ಗೆ ನೀನು ದೊರಕಿಸಿ ಕೊಡ್ಬೇಕು ಅಂತ ಹೇಳ್ಕೊಂಡು. ಮತ್ತೆ ಹಾಗೆ ಇವರು ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ನನ್ಗೆ ಈಗ ವೀಸಾ ಏನಾದ್ರೂ ಸಿಕ್ಕದಿದ್ರೆ ನಾನು ಅಮೆರಿಕವನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳಿ. ನನ್ಗೆ ಇಲ್ಲಿಯೇ ಇರ್ಲಿಕ್ಕೆ ಮನಸ್ಸುಂಟು, ಯಾಕೆಂದ್ರೆ ನನ್ನದು ಇನ್ನೂ ಕೆಲಸ ಆಗಿಲ್ಲ ಇಲ್ಲಿ, ಅದಕ್ಕೆ ನನ್ಗೆ ಇದು ಇಲ್ಲಿಯೇ ಇರ್ಬೇಕು. ಸೊ ನಿಮ್ಮ ಸರ್ಕಾರಕ್ಕೆ ನಾನು ಇಲ್ಲಿ ಇರುವುದು ಇಷ್ಟವಿಲ್ಲ ಅಂತ ಕಾಣುತ್ತೆ, ಆದ ಕಾರಣ ನಾನು ಭಾರತಕ್ಕೆ ಹೋಗಬೇಕಾಗುತ್ತೋ ಏನೋ ಅಂತ ಹೇಳಿ ಹೇಳ್ತಾರೆ ಬ್ರಹ್ಮಾನಂದರಿಗೆ. ಆ ಮಾತು ಕೇಳುವಾಗ ಬ್ರಹ್ಮಾನಂದರಿಗೆ ತುಂಬಾ ಇದಾಗುತ್ತೆ, ಯಾಕೆಂದ್ರೆ ಈಗಲೇ ಅವರು ನ್ಯೂಯಾರ್ಕ್ ಇಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗುವಾಗನೇ ಅವರಿಗೆ ಸ್ವಾಮೀಜಿ ಹೋಗ್ಬಾರ್ದು ಆತರ. ಅಂದ್ರೆ ಅವರಿಗೊಂದು ದೊಡ್ಡ ಒಂದು ಧೈರ್ಯ, ಎಲ್ಲವೂ ಅವರ ಒಂದು ಮುತುವರ್ಜಿಯಲ್ಲಿ ಎಲ್ಲ ಕೆಲಸ ಆಗುವಂತದ್ದು. ಹಾಗೇನೆ ಇನ್ನು ಭಾರತಕ್ಕೆ ಹೋದ್ರೆ ಯಾವ ಪರಿಸ್ಥಿತಿ ಬರ್ಬೋದು ನಮ್ಮದು ಅಂತೇಳಿ ಆ ರೀತಿ ಇರ್ತಾರೆ. ಸೊ ಅವರು ಪ್ರಭುಪಾದರು ಬಂದದ್ದು ಇಲ್ಲಿ ಕೃಷ್ಣ ಪ್ರಜ್ಞೆಯ ಎಲ್ಲ ಒಂದು ಪ್ರಸಾರ ಮಾಡ್ಲಿಕ್ಕೆ. ಸೊ ಅದು ಅವರ ಕೆಲಸವೂ ಕಂಪ್ಲೀಟ್ ಆಗ್ಲಿಲ್ಲ. ಇದನ್ನೊಂದು ನೋಡ್ಬೇಕು ಅಂತೇಳಿ ಅವರು ಬ್ರಹ್ಮಾನಂದರ ಸಲಹೆ ಹೇಳ್ತಾರೆ. ಹಾಗೇನೆ ಅವರು ಅಂದ್ರೆ ಬ್ರಹ್ಮಾನಂದರು ತಿಳ್ಕೊಳ್ತಾರೆ, ಒಂದು ವೇಳೆ ಅವರು ಭಾರತಕ್ಕೆ ಹೋದ್ರೆ ನಾವು ಪುನಃ ಈ ಒಂದು ಲೌಕಿಕ ಜಗತ್ತಿನೊಳಗೆ ನಾವು ಬಿದ್ದು ಹೋಗ್ತೇವೆ ಅಂತ ಹೇಳಿ ಅವರಿಗೆ ಭಯ. ಈಗ ನಮ್ಗೂನು ಅಷ್ಟೇ, ನಾವೀಗ ಇಷ್ಟು ಸಮಯ ಒಂದು 2-3 ವರ್ಷದಿಂದ ಈ ಒಂದು ಪ್ರಭುಪಾದರ ಸಂಘದಲ್ಲಿ, ನಾವು ಭಕ್ತರ ಸಂಘದಲ್ಲಿ ಎಲ್ಲ ಇದ್ದೇವೆ. ನಮ್ಗೆ ಈ ಒಂದು ಪ್ರಭುಪಾದರ ಈ ಒಂದು ವೇದಿಕೆಯನ್ನು ಕೊಡದಿದ್ರೆ ನಾವು ಮೊದಲಿನ ತರವೇ ನಾವು ಭೌತಿಕದಲ್ಲಿಯೇ ಆ ಒಂದು ಭೌತಿಕ ಚಟುವಟಿಕೆಗಳಲ್ಲಿ ಆ ಒಂದು ಐಹಿಕ ಭೋಗದಲ್ಲಿಯೇ ನಾವು ಇರ್ತಿದ್ವಿ ಏನೋ. ಅಂದ್ರೆ ತುಂಬಾ ಮೊದಲು ಜಾಸ್ತಿ, ಈಗ ನಾವು ಎಲ್ಲರೂ ಒಂದು ಸಾಧಾರಣ ಹೇಳ್ಬೇಕಂತ ಹೇಳಿದ್ರೆ 50% ನಾವೆಲ್ಲರೂ ಕಮ್ಮಿ ಮಾಡಿದ್ದೇವೆ ಅಂತ ಹೇಳ್ಬೋದು ಎಲ್ಲರೂ. ಅಂದ್ರೆ ಜಾಸ್ತಿ ನಾವು ಜಪ ಮಾಡ್ತೇವೆ. ಹಾಗೆ ನಮ್ಗೂನು ಅನಿಸ್ತದೆ ಒಂದ್ಸಲ, ನಮ್ಗೆ ಏನಾದ್ರು ಈ ಒಂದು ಮಂಗಳೂರು ಇಸ್ಕಾನ್ ಅವರು ಈ ಒಂದು
ವೇದಿಕೆಯನ್ನು ಕೊಡದಿದ್ರೆ ನಾವು ಲೌಕಿಕ ಜಗತ್ತಿನೊಳಗೆ ಬಿದ್ದು ಬಿಡ್ತಿದ್ದೇವೋ ಏನಂತ ಹೇಳಿಕೊಂಡು. ಹಾಗೆ ನನ್ನ ಗುರು ಮಹಾರಾಜರು ಅವರು ಪ್ರಭುಪಾದರ ಬಗ್ಗೆ ಹೇಳುವಂತಿತ್ತು, ಯದಿ ಪ್ರಭುಪಾದ ನಾ ಹೋಯ್ತು ತಬಕಿ ಹೋಯ್ತು ಏ ಜೀವನ ಬಹಿತೋ ಪೈಸ. ಅಂದ್ರೆ ಪ್ರಭುಪಾದರು ಇರ್ತಿದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೆವು ಅಂತೇಳಿ. ಹಾಗೆ ನಮ್ಗೂ ಅನಿಸ್ತೆ ಪ್ರಭುಪಾದರು ಇಲ್ಲದಿದ್ರೆ ಯಾವ ಸ್ಥಿತಿಯಲ್ಲಿ ಇರ್ತಿತ್ತು ಈ ಒಂದು ನಮ್ಗೆ ಈ ಒಂದು ಪ್ಲಾಟ್ಫಾರ್ಮ್ ಮೇಲೆ ಅವರು ಕೊಡದಿದ್ರೆ. ಹಾಗೆ ಇಲ್ಲಿ ಬ್ರಹ್ಮಾನಂದರು ಅದೇ ರೀತಿ ಅವರು ಹೇಳುವಂತದ್ದು, ಪ್ರಭುಪಾದರು ಇಲ್ಲದಿದ್ರೆ ಈಗ ಅತ್ತಿಂದ ಇತ್ತಿಂದ ಹೋಗುವಾಗಲೇ ನಮ್ಗೆ ಅವರು ಇಲ್ಲದಿದ್ರೆ ಏನೋ ಅವರ ಮುತುವರ್ಜಿಯಲ್ಲಿ ಯಾವ ಕೆಲಸವೂ ಆಗುದಿಲ್ಲ, ಅವರು ಇದ್ರೆ ಧೈರ್ಯ ಅಂತ ಹೇಳಿ. ಸೊ ಅವ್ರು ಏನ್ ಮಾಡ್ತಾರೆ, ಬ್ರಹ್ಮಾನಂದರು ಈ ಒಂದು ಮೈಗ್ರೇಷನ್ ಆಫೀಸ್ಗೆ ಹೋಗಿ ಅಲ್ಲಿ ಎಲ್ಲ ಆ ಒಂದು ವಕೀಲರನ್ನೆಲ್ಲ ಹಿಡ್ಕೊಂಡು ಅವರ ಆ ಒಂದು ಕೆಲಸವನ್ನ ಅವರು ಇದು ಮಾಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ. ಅಂದ್ರೆ ಅವರಿಗೆ ಪ್ರಭುಪಾದರಿನ ದೇಶದಿಂದ ಹೊರಕ್ಕೆ ಕಳಿಸಬಹುದೆಂಬ ಒಂದು ಆ ಒಂದು ವೀಸಾ, ಪರ್ಮನೆಂಟ್ ವೀಸಾ ಎಂಬುದನ್ನು ಅವರು ಅದನ್ನು ಆಫೀಸ್ಗೆ ಹೋಗಿ ಸರಿ ಮಾಡ್ತಾರೆ. ಮುಂದಕ್ಕೆ ಅವರು ಭಗವದ್ಗೀತೆಯ ಒಂದು ಮುದ್ರಣ ಕಾರ್ಯದ ಬಗ್ಗೆ ಮತ್ತೆ ಅದರ ಹಸ್ತಪ್ರತಿಯ ಬಗ್ಗೆ ಬ್ರಹ್ಮಾನಂದರ ಹತ್ರ ಮಾತಾಡ್ತಾರೆ. ಮತ್ತೆ ಅದಕ್ಕೆ ಬೇಕಾದ ಹೆಚ್ಚು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದಿದ್ರು ಅದಕ್ಕೆ ಬೇಕಾಗುವಂತ ಎಲ್ಲ ಪ್ರಯತ್ನಗಳನ್ನು ಅವರು ಮಾಡುವಂತದ್ದು. ಮತ್ತೆ ಅವರ ಪುಸ್ತಕಗಳನ್ನು ಇನ್ನು ಅಂದ್ರೆ ಪ್ರಭುಪಾದರಿಗೆ ಇರುವಂತದ್ದು, ಒಂದು ವೇಳೆ ಅವರು ಯಾವತ್ತು ಹೇಳೋದುಂಟು, ಒಂದು ವೇಳೆ ನಾನಿಲ್ಲದ್ರು ಈ ಪುಸ್ತಕಗಳು ಒಂದು ನಾನ್ ಈ ಪುಸ್ತಕದಲ್ಲಿ ಇರ್ತೇನೆ ಅಂತ ಹೇಳಿ. ಹಾಗೆ ಅವರು ಹೇಳ್ತಾರೆ, ಭರವಸೆ ಇರುವ ಒಂದೇ ಭರವಸೆ ಅಂದ್ರೆ ಈ ನನ್ನ ಪುಸ್ತಕಗಳು ಅಂತ ಹೇಳಿ ಹೇಳ್ತಿದ್ರು. ಹೀಗೆ ಹಾಗೇನೆ ಬ್ರಹ್ಮಾನಂದರ ಹತ್ರ ಮಾತಾಡುವಾಗ ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇರುವಾಗ ನ್ಯೂಯಾರ್ಕಿನ ಈ ಒಂದು ದೇವಸ್ಥಾನದಲ್ಲಿ ಅವರು ಬ್ರಹ್ಮಾನಂದರಿಗೆ ಹೇಳ್ತಾರೆ, ನನ್ಗೆ ಇನ್ನೊಂದ್ಸಲ ಬರುವಾಗ ನಾನು ಸ್ಯಾನ್ ಫ್ರಾನ್ಸಿಸ್ಕೋ ಬರುವಾಗ ನಾನು ಹೊಸ ಒಂದು ಕಟ್ಟಡಕ್ಕೆ ನಾವು ಶಿಫ್ಟ್ ಆಗ್ಬೇಕು, ಅಲ್ಲಿಗೆ ನಾನು ಹೋಗ್ಬೇಕು ಅಂತ ಹೇಳಿ. ಹಾಗೆ ಅವರು ಹೊಸ ಕಟ್ಟಡ ಪ್ರಯತ್ನ ಮಾಡಿದ್ರು. ಆದ್ರೆ ಅಲ್ಲಿ ನಮ್ಗೆ ಗೊತ್ತಿದೆ ಅವರು ಪ್ರೈಸ್ ಮತ್ತೆ ಅವರು ಮೋಸ ಮಾಡಿದ್ರು, ಅಂದ್ರೆ $6,000 ಇಟ್ಟುಕೊಂಡು. ಹಾಗೆ ಈ ಸಲ ಬ್ರಹ್ಮಾನಂದರ ಆ ಒಂದು ವಿಷಯವನ್ನು ತೆಗಿತಾರೆ ಪ್ರಭುಪಾದರ ಹತ್ರ. ಆಗ ಅವರು ಹೇಳ್ತಾರೆ, ಹೌದು ನೀನು ಇವಾಗಲೇ ಅವರ ಇಬ್ಬರನ್ನು ಅಂದ್ರೆ ಇನ್ನೊಬ್ಬರ ಹೆಸರು ಟೈಲರ್, ಸೊ ಟೈಲರ್ ಮತ್ತು ಪ್ರೈಸ್ ಇಬ್ಬರ ಹತ್ರ ನೀನು ಮಾತಾಡ್ಬೇಕು, ಮತ್ತೆ ಆ ಬಗ್ಗೆ ನೀನು ನೋಡ್ಬೇಕು ಅಂತ ಹೇಳ್ಕೊಂಡು ನಾವು ಅದರ ವಕೀಲರನ್ನೆಲ್ಲ ಹಿಡ್ಕೊಂಡು ಆ ಒಂದು ಅಮೌಂಟಿನ ಬಗ್ಗೆ, ಠೇವಣಿ ಇಟ್ಟದ್ದು ಹಣ ಆದ್ರೂ ನಮ್ಗೆ ವಾಪಸ್ ಬರ್ಲಿ, ಕಟ್ಟಡದ ವಿಷಯದ್ರು ಠೇವಣಿ ತೆಗೆದುಕೊಂಡಿದ್ದಾರಲ್ಲ 6,000 ಅದಾದ್ರೂ ಸಿಗ್ಬೇಕಂತೇಳಿ ನೀನು ಹೋಗು ಬ್ರಹ್ಮಾನಂದರ ಹತ್ರ ಅಂತ ಹೇಳ್ಕೊಂಡು ಅವರಿಗೆ ಸ್ವಲ್ಪ ಒಂದು ಪ್ರೆಸ್ ಮಾಡಿ ಹೇಳ್ತಾರೆ. ಸೊ ಹಾಗೇನೆ ಬ್ರಹ್ಮಾನಂದರು ಹೋಗ್ತಾರೆ. ಹಾಗೆ ಈಗ ಈ ಹಂತಕ್ಕೆ ಬರುವಾಗ ಈಗ ಏನ್ ಮಾಡ್ತಾರೆ, ಈ ಟೈಲರ್ ಮತ್ತು ಪ್ರೈಸ್ ಇಬ್ರು ಅವರು ಒಂದ್ ಸ್ವಲ್ಪ ಪ್ರಭುಪಾದರು ಇದ್ದಾರೆ ಈ ಊರಿನಲ್ಲಿ ಅಂತ ಹೇಳ್ಕೊಂಡು ಅವರು ಸ್ವಲ್ಪ ಎಚ್ಚರಿಕೆ ವಹಿಸ್ತಾರೆ. ಹಾಗೆ ಮೊದ್ಲಾದ್ರೆ ಪ್ರಭುಪಾದರು ಒಬ್ರೇ ಇದ್ರು, ಬ್ರಹ್ಮಾನಂದ ಒಬ್ರೇ ಇದ್ರು, ಅವರನ್ನು ಪುಸ್ಲಾಯಿಸಿ ಎಲ್ಲ ಠೇವಣಿ ಇತ್ತುಕೊಂಡಿದ್ರು. ಈಗ ಅವ್ರು ಏನ್ ಮಾಡ್ತಾರೆ, ಇವರು ಅವರಿಗೆ ಬರುವಂತದ್ದು $6,000, ಅದ್ರಲ್ಲಿ ಎಷ್ಟೋ ಒಂದು ಖರ್ಚುಗಳನ್ನೆಲ್ಲ ಕಟ್ ಮಾಡಿ ಕೊಡ್ತಾರೆ. ಸೊ ಅದು ಅಲ್ಲಿಗೆ ಆ ವಿಷಯ ಪೂರ್ತಿ ಸರಿಯಾಗಿರ್ತದೆ. ಈ ಒಂದು ಮ್ಯಾಂಟ್ರಿಯಲ್ಲಿಗೆ ಪ್ರಭುಪಾದರು ಅಲ್ಲಿ ಕೀರ್ತನಾನಂದ ಅವರು ಮ್ಯಾಂಟ್ರಿಯಲ್ಲಿ ಇರುವುದು, ಅಲ್ಲಿಗೆ ಅವರು ಮಾತಾಡಿಕೊಂಡು ಇರುವಾಗ ಹೇಳ್ತಾರೆ, ಈ ಒಂದು ಪ್ರೈಸ್ ಅಂದ್ರೆ ಕಟ್ಟಡದ ಒಂದು ಠೇವಣಿಯ ಬಗ್ಗೆ ನನ್ನ ಶಿಷ್ಯರು ಮೋಸ ಮಾಡಿದಾರೆ, ಅದೆಲ್ಲ ಈಗ ಸರಿಯಾಯಿತು, ಎಲ್ಲ ಒಂದು ವಿಷಯವು ಎಲ್ಲ ಒಂದು ಸರಿ ಹಂತಕ್ಕೆ ಬಂತು ಅಂತೆಲ್ಲ ಹೇಳ್ತಾರೆ. ಮತ್ತೆ ಮುಂದಕ್ಕೆ ಪ್ರಭುಪಾದರು ಒಂದು ಕಡೆ ಅಲೆನ್ ಬರ್ಕ್ ಅಂತೇಳಿ ಒಂದು ದೂರದರ್ಶನ ಕಾರ್ಯಕ್ರಮ ಅವರದ್ದು, ಅಲೆನ್ ಬರ್ಕ್ ಅಂತೇಳಿ ಅವರು ಅದರ ದೂರದರ್ಶನದ ಒಂದು ಕಾರ್ಯಕರ್ತರಾಗಿರ್ತಾರೆ. ಅದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಪ್ರಭುಪಾದರನ್ನು ತುಂಬಾ ಒಂದು ಒತ್ತಾಯ ಮಾಡ್ತಾರೆ. ಅಲೆನ್ ಬರ್ಕ್ ಯಾವ ವ್ಯಕ್ತಿ ಅಂತ ಹೇಳಿದ್ರೆ ಅವನು ಸದಾ ಒಂದು ಸಿಗರೇಟ್ ಸೇದುತ್ತಾ ಇರುವಂತದ್ದು. ಮತ್ತೆ ಅವರ ಒಂದು ಯಾರೇ ಒಂದು ಆ ದೂರದರ್ಶನದ ಕೇಂದ್ರಕ್ಕೆ ಬಂದಾಗ ಅವರ ಅತಿಥಿಗಳಿಗೆ ಅವರು ಒಂದು ಅವಮಾನಾಸ್ಪದ ರೀತಿಯಲ್ಲಿ ಮಾತುಗಳನ್ನ ಆಡುವಂತದ್ದು, ಇಂಥದ್ದೆಲ್ಲ ಅವರದೊಂದು ಇದು ಗುಣವಾಗಿರ್ತದೆ. ಸೊ ಇಲ್ಲಿ ಪ್ರಭುಪಾದರನ್ನು ಅವರು ಬರ್ಲಿಕ್ಕೆ ಹೇಳ್ತಾರೆ. ಸೊ ಅವರು ಪ್ರಭುಪಾದರನ್ನು ಆ ಒಂದು ದೂರದರ್ಶನದ ಕಚೇರಿಗೆ ಬಂದ ನಂತರ ಅವರು ಹೇಳ್ತಾರೆ, ನಾನು ಅವರ ಪರ್ಮಿಷನ್, ಪ್ರಭುಪಾದರ ಒಂದು ಪರ್ಮಿಷನ್ ಕೇಳ್ತಾರೆ, ನಾನು ಸಿಗರೇಟ್ ಸೇದ್ಬಹುದಾ ಅಂತ ಹೇಳ್ಕೊಂಡು. ಅದಕ್ಕೆ ಅವರು ಪ್ರಭುಪಾದರು ಒಪ್ಪಿಗೆ ಕೊಡ್ತಾರೆ. ಮತ್ತೆ ಅವರು ಹೇಳ್ತಾರೆ, ಇವರು ಇನ್ನೊಬ್ಬರಿಗೆ ಬೇರೆಯವರಿಗೆ ಹೇಳ್ತಾರೆ, ಇವರು ನಿಜವಾದ ಸ್ವಾಮಿ ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಾರೆ. ಮತ್ತೆ ಅವರು ಅನ್ನುವರು ಪ್ರಭುಪಾದರ ಹತ್ರ ಹೇಳ್ತಾರೆ, ನೀವು ಲೈಂಗಿಕತೆಯ ವಿರೋಧಿಗಳ ಅಂತ ಕೇಳ್ತಾರೆ ಪ್ರಭುಪಾದರ ಹತ್ರ. ಆಗ ಅವರು ಹೇಳ್ತಾರೆ, ನಾನು ಲೈಂಗಿಕತೆಯ ವಿರೋಧವಾಗಿ ಇಲ್ಲ, ಆದ್ರೆ ಲೈಂಗಿಕ ಬಯಕೆಗಳು ಅಥವಾ ಒಂದು ಅದು ವಿವಾಹದ ನಂತರ
ಆಗಿರ್ಬೇಕು, ವಿವಾಹ ಆಗಿರ್ಬೇಕು ಆ ಲೈಂಗಿಕತೆ ಸಂಬಂಧ ಬೆಳೆಸ್ಬೇಕಾದ್ರೆ. ಮತ್ತೆ ಯಾವ ರೀತಿ ಅಂದ್ರೆ ಏನೋ ಒಂದು ಮಕ್ಕಳನ್ನು ಪಡಿಬೇಕಾದ್ರೆ ಅದು ಕೃಷ್ಣ ಪ್ರಜ್ಞೆಗೆ ಆ ಮಕ್ಕಳನ್ನು ಆ ಒಂದು ಏನು ಮಕ್ಕಳು ಹುಟ್ಟುತ್ತಾರೆ ಅದು ಕೃಷ್ಣ ಪ್ರಜ್ಞೆಗೆ ಅವರನ್ನು ನಾವು ಒಂದು ಭಗವಂತನ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ಬೇಕು ಆ ಒಂದು ಮಕ್ಕಳಿಗೆ ಅಂತೆಲ್ಲ ಹೇಳ್ತಾರೆ. ಹಾಗಾದ್ರೆ ನೀವು ವಿವಾಹೇತರ ಲೈಂಗಿಕ ಸಂಬಂಧಕ್ಕೆ ನೀವು ಯಾಕೆ ತಪ್ಪು ಎಂದು ಭಾವಿಸ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಅವರು ಕೇಳ್ತಾರೆ ಪ್ರಭುಪಾದರ ಹತ್ರ. ಪ್ರಭುಪಾದರು ಹೇಳ್ತಾರೆ, ನಮ್ಮ ಮನುಷ್ಯ ಜೀವನದ ನಿಜವಾದ ಉದ್ದೇಶ ನಮ್ಗೆ ಗೊತ್ತಿದೆ. ನಮ್ಮ ನಿಜವಾದ ಉದ್ದೇಶ ಏನು? ನಾನು ಯಾರು, ನಾನು ಯಾಕೆ ಇಲ್ಲಿಗೆ ಬಂದೆ, ನಾನು ಎಲ್ಲಿಂದ ಬಂದೆ, ನಾನು ಇಲ್ಲಿ ಯಾತಕ್ಕೋಸ್ಕರ ಬಂದೆ, ನಾನು ಇಲ್ಲಿ ಬಂದು ಯಾವ ರೀತಿ ಈ ಒಂದು ಕಷ್ಟಕೋಟಲಿಗಳಿಂದ ಹೊರಗಡೆ ಹೋಗುದು ಅಂದ್ರೆ ನಮ್ಮದು ಉದ್ದೇಶ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಇರುವಂತದ್ದು. ಈ ಒಂದು ಯಾವಾಗ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ನಮ್ಮ ಗುರಿ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ನಾವು ಇಂಥ ಒಂದು ಲೈಂಗಿಕ ಒಂದು ವಿಷಯಗಳಿಗೆ ನಾವು ತುಂಬಾ ಜಾಸ್ತಿಯಾಗಿ ನಾವು ಅದಕ್ಕೆ ಅಟ್ಯಾಚ್ ಆಗಿ ಬಿಟ್ರೆ ನಮ್ಗೆ ಹೇಗೆ ಈ ಒಂದು ಮನಸ್ಸನ್ನು, ನಮ್ಮ ಒಂದು ಚಿತ್ತವನ್ನು, ಮನಸ್ಸನ್ನು ಸಮಾಧಾನ ಸ್ಥಿತಿಯಲ್ಲಿದ್ರೆ ಈ ತರ ಒಂದು ಆತ್ಮ ಸಾಕ್ಷಾತ್ಕಾರದ ಒಂದು ಆ ಒಂದು ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಹೇಳ್ತಾರೆ ಪ್ರಭುಪಾದರು. ಅದಕ್ಕೆ ಬರ್ಕ್ ಅನ್ನುವರು ಒಪ್ಪಿಗೆ ಕೊಡ್ತಾರೆ. ಸೊ ಕಡೆಗೆ ಅಂತಿಮದಲ್ಲಿ ಅವರು ಹೇಳ್ತಾರೆ, ಇವರು ಸಂದರ್ಶನದ ಕೊನೆಯಲ್ಲಿ ಅವರು ಪ್ರಭುಪಾದರಿಗೆ ಹೇಳ್ತಾರೆ, ಇವರು ಅತ್ಯಂತ ಮೋಹಕವಾದ ಒಂದು ಸಭ್ಯ ವ್ಯಕ್ತಿ ಅಂತ ಹೇಳಿ ಹೇಳ್ತಾರೆ. ಹಾಗೆ ದೂರದರ್ಶನದ ಕಾರ್ಯಕ್ರಮ ಎಲ್ಲ ಮುಗೀತು. ದೂರದರ್ಶನದ ಕಾರ್ಯಕ್ರಮ ಸಾಮಾನ್ಯವಾಗಿ ನಮಗೂ ಗೊತ್ತಿದೆ, ಈ ಒಂದು ದೂರದರ್ಶನದ ಒಂದು ಕಚೇರಿಯಲ್ಲಿ ಅಥವಾ ಅಲ್ಲಿ ಒಂದು ಸಂದರ್ಶನ ಮಾಡುವಾಗ ಆ ಒಂದು ತುಂಬಾ ಫೋಕಸ್ ಲೈಟ್ ತುಂಬಾ ಎಷ್ಟೋ ಒಂದು ವ್ಯಾಟ್ ಇದ್ದು ಲೈಟ್ ಇರುತ್ತೆ. ಅಂದ್ರೆ ಅದು ಅಟ್ರಾಕ್ಷನ್ ಆಗಿ ಕಾಣ್ಬೇಕಂತ. ಅದು ಆ ಲೈಟ್ ಏನಂದ್ರೆ ಅಲ್ಲಿ ಹೆವಿ ಅಂದ್ರೆ ಅಂತ ಒಂದು ಟಿವಿಯ ಒಂದು ಬೆಳಕಿನಿಂದಾಗಿ ಇವರ ಆ ಬೆಳಕಿನ ಪ್ರಖರತೆ ಇವರ ಒಂದು ಮೆದುಳಿಗೆ ಅಂದ್ರೆ ತಲೆಗೆ ಅತೀವ ನೋವನ್ನುಂಟು ಮಾಡ್ತದೆ. ಹಾಗೆ ಬಂದವರು ಅಲ್ಲಿ ಸಂದರ್ಶನದ ಟೈಮಲ್ಲಿ ಸಹ ಹಾಗೇನೆ ಒಂದು ಅಸಾಧ್ಯ ಸ್ಥಿತಿಯಲ್ಲಿ ಇದ್ರ ಅಂತ ಹೇಳಿ ಅವರು ಮತ್ತೆ ಶಿಷ್ಯರಿಗೆ ಹೇಳ್ತಾರೆ. ಮುಂದಕ್ಕೆ ಅವರು ಒಂದು ದಿನ ಉಪನ್ಯಾಸ, ನೆಕ್ಸ್ಟ್ ಒಂದು ದಿನ ಉಪನ್ಯಾಸದ ಟೈಮಲ್ಲಿ ಅವರು ವೇದಿಕೆಯ ಪಕ್ಕದಲ್ಲಿಯೇ ಒಂದು ಆ ರೂಪಾನಗರ ಇರುವಾಗ ಅವರ ಜೊತೆ ಮಾತಾಡುವಾಗ ಅವರು ಸಹ ಒಬ್ಸರ್ವ್ ಮಾಡಿದ್ರಂತೆ, ಅವರ ಕೈ ಎಲ್ಲ ನಡುಗುವಂತದ್ದು ಈ ತರ ಎಲ್ಲ. ಸೊ ಇವರಿಗೆಲ್ಲ ಗೊತ್ತಾಗುತ್ತೆ. ಮತ್ತೆ ಪ್ರಭುಪಾದರು ಒಂದು ದಿನ ಅವರು ಬೆಳಿಗ್ಗೆ ಏಳುವಾಗ ತಡವಾಗಿ ಎದ್ದದ್ದು, ಮತ್ತೆ ತಮ್ಮ ಹೃದಯದ ಬಡಿತದಲ್ಲಿ ಅವರ ಆ ಒಂದು ರಾತ್ರಿ ಹೃದಯದ ಬಡಿತದಲ್ಲಿ ಏರುಪೇರಾದದ್ದು ಇದೆಲ್ಲ, ಮತ್ತೆ ಚಲಿಸ್ಲಿಕ್ಕೆ ಆಗುದಿಲ್ಲ, ಈ ತರ ಎಲ್ಲ ಒಂದು ಏನಂತಾರೆ ಒಂದು ಸೈನ್ ಅನ್ನೆಲ್ಲ ನೋಡ್ತಾರೆ ಅವರು. ಇದೆಲ್ಲ ಅವರಿಗೆ ಅಂದ್ರೆ ಗೊತ್ತಾಗುತ್ತೆ. ಆದ್ರೆ ಪ್ರಭುಪಾದರು ಹೇಳ್ತಾರೆ ಶಿಷ್ಯರಿಗೆ ಇದೆಲ್ಲ ಗೊತ್ತಾಯ್ತು ಅಂತ ಹೇಳಿ. ಮತ್ತೆ ಅವರು ಹೇಳ್ತಾರೆ ಹೀಗೆ ನಂಗೆ ಎದೆ ನೋವು ಎಲ್ಲ ಬರುತ್ತೆ ಅಂತ. ಆದ್ರೆ ಒಂದು ಮಾತು ಹೇಳ್ತಾರೆ ಅವರು ಶಿಷ್ಯರ ಹತ್ರ, ಒಂದು ವೇಳೆ ನನಗೆ ತೀರಾ ಕಾಯಿಲೆ ಆದ್ರೆ ಡಾಕ್ಟರ್ನ ಕರಿಬಾರ್ದು ಅಂತ ಹೇಳ್ತಾರೆ, ಆಸ್ಪತ್ರೆಗೂ ಒಯ್ಬಾರ್ದು, ಸುಮ್ನೆ ನನ್ನ ಜಪಮಾಲೆಯನ್ನು ನನ್ನ ಕೈಗೆ ಕೊಡಿ, ಹರೇ ಕೃಷ್ಣ ಎಂದು ಘೋಷಿಸಿರಿ ಎಂದು ಕೀರ್ತನಾನಂದರಿಗೆ ಹೇಳಿದ್ರು. ಸೊ ಹೀಗೆ ಹೇಳುವಾಗ ಕೀರ್ತನಾನಂದರಿಗೆ ಆಗುತ್ತೆ, ಇವರು ಈ ತರ ಹೇಳಿದ್ರೆ ಇಲ್ಲಿಯೇ ಅವರ ಜೊತೆಯಲ್ಲಿಯೇ ಇಲ್ಲಿಯೇ ಒಂದು ದೇವಸ್ಥಾನಲ್ಲೇ ಇದ್ದುಕೊಂಡು ತೀರಾ ಒಂದು ಹೃದಯದ ಒಂದು ನೋವು ಜಾಸ್ತಿ ಆದ್ರೆ ಆ ಡಾಕ್ಟರ್ ಅನ್ನು ಕರಿಬೇಡ ಅಂತ ಹೇಳ್ತಾರೆ. ಯಾವ ರೀತಿ ಅಂತ ಹೇಳಿ ಅವರಿಗೆ ಸ್ವಲ್ಪ ಪುನಃ ಅವರಿಗೆ ಪ್ರತ್ಯುತ್ತರ ಕೊಡ್ಲಿಕ್ಕೇನು ಏನಾದ್ರು ಸ್ವಾಮೀಜಿಯವರು ಏನಾದ್ರು ಹೇಳ್ತಾರೆ ಅವ್ರು ಹಿಂಸರಿತಾರೆ. ಹಾಗೇನೆ ಅಂದ್ರೆ ಹಿಂದೆ ಒಂದು ದಿನ ಕೀರ್ತನಾನಂದರಿಗೆ ಹೀಗೇನೆ ಆದಾಗ ಆಗ ಬೇರೆಯವರಿಂದ ಅವರು ಟೀಕೆಗೆ ಒಳಪಟ್ಟಿದ್ರಂತೆ ಕೀರ್ತನಾನಂದ ಅವರು. ಅದಕ್ಕೆ ಅವರು ಈ ಸಲ ಏನು ಸುಮ್ಮನಿದ್ರು. ಅಂದ್ರೆ ಅವರು ಪ್ರಭುಪಾದರಿಗೂ ಅಷ್ಟೇ ಕೆಲವು ಸಲ ಬೇರೆಯವರು ಅವರು ಏನು ನರ್ತಿಸುವಾಗ ಆಗ್ಲಿ ಮತ್ತೊಂದ್ಸಲ ಏನಾದ್ರೂ ಇವರ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಅಂತ ಹೇಳಿ ಏನಾದ್ರೂ ಸ್ವಲ್ಪ ತಡೆ ಹಿಡಿದ್ರೆ ಪ್ರಭುಪಾದರಿಗೂ ಅದು ನಿಯಂತ್ರಣ ಮಾಡೋದು ಅವರಿಗೆ ಇಷ್ಟ ಇರ್ಲಿಲ್ಲ. ಹಾಗೆ ಇದೆಲ್ಲ ಅವರ ಶಿಷ್ಯರಿಗೆ ಕೆಲವರಿಗೆ ಗೊತ್ತಿದೆ. ಅಂದ್ರೆ ಅವ್ರು ಎಣಿಸ್ತಾರೆ ಅವರಿಗೆ ಏನಾಗುದಿಲ್ಲ. ಕೆಲವು ಶಿಷ್ಯರು ಹೇಳ್ತಾರೆ ಅವರಿಗೆ ಪ್ರಭುಪಾದರಿಗೆ ಏನಾಗುತ್ತೆ, ಯಾಕೆಂದ್ರೆ ಪ್ರಭುಪಾದರು ಕೃಷ್ಣನ ಅಧಿಕೃತ ಪ್ರತಿನಿಧಿಗಳು, ಅವರು ಎಂತ ಕಷ್ಟವನ್ನು ಕೂಡ ಎದುರಿಸಬಲ್ಲರು ಅಂತ ಅವರು ಶುದ್ಧ ಭಕ್ತರು. ಸೊ ಅವರು ಏನನ್ನು ಬೇಕಾದ್ರೂ ಮಾಡಬಲ್ಲರು. ಈ ಭೌತಿಕ ವೇದನೆಗಳಿಂದ ಶುದ್ಧ ಭಕ್ತನಾದವನು ಹೇಗೆ ಅತೀತನಾದವನು ಎಂಬುದನ್ನು ಅವರು ಎಷ್ಟೋ ವೇಳೆ ಅವರು ವರ್ಣಿಸಿರ್ತಾರೆ. ಹೌದು, ಶುದ್ಧ ಭಕ್ತರು ಯಾವುದಕ್ಕೆ ಅಂದ್ರೆ ಗೊತ್ತಿದೆ ನಮ್ಗೆ, ಅನೇಕ ನಾವು ನೋಡಿದ್ದೇವೆ ಹೇಗೆಂದ್ರೆ ಶುದ್ಧ ಭಕ್ತರವರು ಯಾವುದೇ ಭೌತಿಕ, ಯಾಕಂದ್ರೆ ಅವರು ಏನಂತ ಹೇಳಿದ್ರೆ ನಾನು ಈ ಒಂದು ಭೌತಿಕ ಇದಕ್ಕೆ ಅವರು ಯಾವತ್ತು ಇರುವುದಿಲ್ಲ, ಅವರು ಸ್ಥಿತಪ್ರಜ್ಞರಾಗಿ ಇರ್ತಾರೆ, ಯಾವುದು ಸಹ ಅವರು ಇದು ಲೆಕ್ಕಕ್ಕೆ ತೆಗೆದುಕೊಳ್ಳ. ಅದೇ ರೀತಿ ಅವರು ಬೋಧಿಸಿದಾಗೇನೆ ಇವರು ಶಿಷ್ಯರು ಸಹ ಇವರು ಹೀಗೆ ಹೇಳ್ತಾ ಇದ್ರಲ್ಲ ಅಂತ ಹೇಳಿ ಇವರಿಗೆ ಅದಕ್ಕೆ ಅವರಿಗೆ ಏನಾದ್ರೂ ತೊಂದರೆ ಬಂದ್ರು ಇವರಿಗೆ ಆಸ್ಪತ್ರೆಗೆ ಕೊಂಡೋಗ್ಲಿಕ್ಕೆ ಒಂಥರ ಭಯ. ಅವರ ಹತ್ರ ಕೇಳಿದಾಗ ಏನ್ ಹೇಳ್ತಾರೆ, ಸ್ವಾಮೀಜಿ ಅಥವಾ ಬೇರೆ ಶಿಷ್ಯರು ಹಿರಿಯ ಶಿಷ್ಯರು ಏನ್ ಹೇಳ್ತಾರೆ ಅಂತ ಹೇಳಿ ಆ ತರ ಭಯದಿಂದ ಇವರು ಸುಮ್ಮನಿರ್ತಾರೆ. ನಂತರ
ಅನೇಕ ಸಲ ಒಂದ್ಸಲ ಶಿಷ್ಯನ ಒಬ್ಬ ಅಜ್ಜಿಗೆ ಕಾಯಿಲೆ ಬಂದಾಗಲೂ ಅವರು ಸ್ವಾಮೀಜಿಯವರು ಸಾಂತ್ವನ ನೀಡುವುದಂತೆ ಪತ್ರದಲ್ಲಿ. ನಮ್ಮ ಎಲ್ಲಾ ಸಂಕಟಗಳು ಈ ಭೌತಿಕ ಶರೀರದಿಂದಾಗಿ, ಮುಖ್ಯವಾಗಿ ನಮ್ಮ ಇಳಿ ವಯಸ್ಸಿನಲ್ಲಿ ಈ ಶರೀರಕ್ಕೆ ಸಂಬಂಧಿಸಿದಂತೆ ಸಂಕಟಗಳನ್ನು ಅನುಭವಿಸಬೇಕಾಗಿ ಬಂದ್ರು ನಾವು ದೈವಿ ಪ್ರಜ್ಞೆಯಲ್ಲಿ ಬದುಕಿರುವುದೇ ನಿಜವಾದರೆ ನಮಗೆ ವೇದನೆಗಳು ತಟ್ಟಲಾರವು ಅಂತೆಲ್ಲ ಹೇಳ್ತಾರೆ. ಆದ ಕಾರಣ ಅತ್ಯುತ್ತಮ ಮಾರ್ಗವೆಂದರೆ ಪವಿತ್ರವಾದ ಭಗವಂತನ ನಾಮವನ್ನು ಕುರಿತು ನಿರಂತರವಾಗಿ ಜಪಿಸೋಣ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಏನು ತಿಳ್ಕೊಳ್ಳೋದು, ಪಕ್ಕನೆ ನಮ್ಗೇನಾದ್ರೂ ಹುಷಾರು ಮೈ ಹುಷಾರಿಲ್ಲ ಅಥವಾ ಏನಾದ್ರೂ ಒಂದು ಸಿವಿಯರ್ ನಾವು ಸಫರ್ ಆಗ್ತೇವೆ ಅಂತ ಹೇಳಿದ್ರೆ, ಪ್ರಭುಪಾದರು ಹೇಳಿದಾಗೆ ನಾವು ಜಪ ಮಾಡಿದ್ರೆ ತುಂಬಾ ಅದೇ ಒಂದು ದೊಡ್ಡ ಮೆಡಿಸಿನ್, ಅದೇ ಒಂದು ದೊಡ್ಡ ಡಾಕ್ಟರ್ ಅಂತ ಹೇಳ್ಬೋದು. ಆದ್ರೆ ಈಗ ನಮ್ಗೆ ಒಂದೊಂದ್ಸಲ ಅಂದ್ರೆ ಪ್ರಭುಪಾದರಿಗೆ ಆಗುತ್ತೆ, ಬಟ್ ನಾವು ಇಲ್ಲಿ ಇನ್ನೂ ಭಕ್ತಿಯಲ್ಲಿ ತುಂಬಾನೇ ಮುಂದೆ ಹೋಗಿಲ್ಲ. ಆದ ಕಾರಣ ನಾವು ಅಗತ್ಯವಾದದ್ದನ್ನೋದಕ್ಕೆ ಈ ಒಂದು ನಾವು ಭೌತಿಕ ಲೋಕದಲ್ಲಿ ಇದ್ದೇವೆ. ಸೊ ಅಗತ್ಯವಾದದನ್ನ ನಾವು ಅದಕ್ಕೆ ಬೇಕಾದ ಸಮಯಕ್ಕೆ ನಾವು ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ನಾವು ತುಂಬಾ ಇನ್ನು ಮುಂದುವರಿಬೇಕಾಗಿದೆ. ಪ್ರಭುಪಾದರಿಗೆ ಆದ್ರೆ ಅವರಿಗೆ ಕೃಷ್ಣ ಸದಾ ಅವರ ಹತ್ತಿರವೇ ಇರ್ತಾರಂತೇಳಿ ನಾವು ಹೇಳ್ಬೋದು. ಸೊ ವಾಸ್ತವವಾಗಿ ಸ್ವಾಮೀಜಿಯ ತಮ್ಮನ್ನು ತಾವು ಮುದುಕರೆಂದು ಹಲವು ಬಾರಿ ಅವರು ಹೇಳುದು, ನಾನು ಅಂದ್ರೆ ನನ್ಗೆ ವಯಸ್ಸಾಗಿದೆ ಅಂತ ಹೇಳುವಂತದ್ದು ಅವರ ಅನೇಕ ಉಪನ್ಯಾಸಗಳಲ್ಲಿ ಹಾಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಮತ್ತೆ ಭಕ್ತಾದಿಗಳಿಗೆ ಪ್ರಭುಪಾದರ ಆರೋಗ್ಯ ಸುಸ್ಥಿತಿಯಲ್ಲಿದೆ ಎಂದು ತೋರಿತ್ತು ಇದೆ. ಅಂದ್ರೆ ಅವರ ಆರೋಗ್ಯ ಸುಸ್ಥಿತಿಯಲ್ಲಿ ಇದ್ದಾಗೇನೆ ಕಾಣ್ತದೆ. ಅವರ ಕಣ್ಣುಗಳು ಆಧ್ಯಾತ್ಮಿಕ, ಅವರ ಆರೋಗ್ಯದ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಚೆನ್ನಾಗಿಲ್ಲದಿದ್ರು ಆರೋಗ್ಯದಲ್ಲಿ ಇದ್ದಾಗೇನೆ ಕಾಣ್ತಾರೆ. ಅಂದ್ರೆ ಅವರ ಒಂದು ಆ ಕಣ್ಣುಗಳನ್ನು ನೋಡುವಾಗ, ಆ ಕಣ್ಣಿನ ಉಜ್ವಲವಾದ ಹೊಳಪು ಇದೆಲ್ಲ ನೋಡುವಾಗ, ಮೈ ಬಣ್ಣ, ಮೈ ಕಾಂತಿ, ಅಂದ್ರೆ ಏನ್ ಅವರು ಆಕ್ಟಿವ್ ಆಗಿರ್ತಾರೆ. ಹಾಗೇನೆ ಓಡಾಡಿಕೊಂಡು ಎಲ್ಲರ ಜೊತೆ ಎಲ್ಲಾ ಶಿಷ್ಯರ ಹತ್ರ ಮಂದಹಾಸ ಬೀಳ್ಕೊಂಡು ಉಪನ್ಯಾಸ ಮಾಡ್ಕೊಂಡು ಹೀಗೆಲ್ಲ ಇರ್ತಿದ್ರು. ಹಾಗೆ ಅವರ ಹತ್ರ ಅಂತ ಪೌರುಷ ಇದೆ ಅಂತಲೇ ಹೇಳ್ತಾರೆ. ಮತ್ತೆ ಅವರು ಹೇಗೆ ಅಂತ ಹೇಳಿದ್ರೆ ಅವರು ಈ ಒಂದು ಅವರನ್ನು ಅವರ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಅಂತೇಳಿ ಯಾರಿಗೂ ಶಿಷ್ಯರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಅವರು ಬೆಳಿಗ್ಗೆ ಅದೇ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವಂಥದ್ದು, ಅವರ ನಿತ್ಯ ಕಾರ್ಯಗಳನ್ನು ಮಾಡುವಂಥದ್ದು, ಮತ್ತೆ ಅವರು ಈ ಒಂದು ಮಂಗಳಾರತಿ ಇಂಥದ್ದೆಲ್ಲ ಮಾಡುವಂಥದ್ದು, ಸಂಕೀರ್ತನೆ, ಮತ್ತೆ ಬೆಳಿಗ್ಗೆ ಅವರು ಈ ಒಂದು ಆವಾಗ ಒಂದು ಬೆಳಗಿನ ಒಂದು ಸಂಚಾರ ಅದಕ್ಕೆ ಹೋಗುವಂಥದ್ದು, ಮೃದಂಗ ಬಾರಿಸಿದ್ದು, ಮತ್ತೆ ಚೆನ್ನಾಗಿಯೇ ತಿಂತಿದ್ರಂತೆ. ಹಾಗೆ ಶಿಷ್ಯರು ಹೇಳುವಂಥದ್ದು ಅವರು ಎಲ್ಲವನ್ನು ಚೆನ್ನಾಗಿಯೇ ಮಾಡ್ತಿದ್ರು. ಯಾವುದನ್ನು ನನ್ಗೆ ಹುಷಾರಿಲ್ಲ ಆತರ ಯಾವುದು ಅದನ್ನು ತೋರ್ಪಡಿಸಿಕೊಳ್ಳುತ್ತಿರ್ಲಿಲ್ಲ ಅಂತ ಹೇಳ್ಕೊಂಡು. ಮತ್ತೆ ಒಂದು ದಿನ ಮುಂದಕ್ಕೆ ಅಲ್ಲಿ ಒಂದು ಪ್ರವಚನ, ಶಿಷ್ಯರು ಅಲ್ಲಿ ಸ್ವಾಮೀಜಿ ಅವರನ್ನು ಕರೀತಾರೆ. ಅದು ಆಕ್ಚುಲಿ ಅಲ್ಲಿಗೆ ಅದು ಪ್ರಭುಪಾದರು ಹೋಗುವಂತ ಪ್ಲೇಸ್ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಕೂಲವಾದ ಪ್ಲೇಸ್. ಅಂದ್ರೆ ಅದು ಪ್ರೇಮ ಹಾಗೂ ಶಾಂತಿ ಎಂಬ ಸಂಸ್ಥೆಯ ಪರವಾಗಿ ಅಮೆರಿಕದ ಅಧ್ಯಕ್ಷ ಪದವಿಗೆ ಸ್ಪರ್ಧಿಸಿದ್ದ ಲೂಯಿಸ್ ಅಬೋಲೋಪಿಯಾ ಎಂಬ ವ್ಯಕ್ತಿಗಾಗಿ ಧನ ಸಂಚಯ ಮಾಡುವ ಉದ್ದೇಶವಾಗಿತ್ತು ಆ ಒಂದು ಕಾರ್ಯಕ್ರಮ, ಆ ಒಂದು ಪ್ರದರ್ಶನ. ಸೊ ಶ್ರೀಲ ಪ್ರಭುಪಾದರಿಗೆ ಎಲ್ಲಾ ಶಿಷ್ಯರು ಹೇಳ್ತಾರೆ, ನೀವು ಆ ಒಂದು ಇದಕ್ಕೆ ಪ್ರದರ್ಶನಕ್ಕೆ ಹೋಗುವಂತದ್ದು ಬೇಡ. ಯಾಕೆಂದ್ರೆ ಅವರ ವಕೀಲರು ಸಹ ಹೇಳ್ತಾರಂತೆ, ಪ್ರಭುಪಾದರದು ಕಾಯಂ ವೀಸಾಕ್ಕೆ ಮಾಡಿಕೊಂಡ ಮನವಿಯ ಮೇಲೆ ಇದು ತೀರಾ ಪ್ರತಿಕೂಲವಾದ ಪರಿಣಾಮ ಉಂಟು ಮಾಡ್ತದೆ ಅಂತ ಹೇಳ್ಕೊಂಡು. ಆದ್ರೆ ಓಕೆ ಎಲ್ಲರೂ ಭಕ್ತರು ಹೇಳ್ತಾರೆ, ಮತ್ತೆ ಇವರು ಎಲ್ಲರೂ ವಕೀಲರು ಹೇಳ್ತಾರೆ ಅಂತೇಳಿ ಅವರು ಒಂದ್ಸಲ ಆ ಒಂದು ಪ್ರದರ್ಶನಕ್ಕೆ ಹೋಗೋದಿರುವುದೇ ಅತ್ಯುತ್ತಮ ಅಂತ ಹೇಳ್ತಾರೆ. ಆದ್ರೂನು ಆ ಒಂದು ಪ್ರದರ್ಶನಕ್ಕೆ ಅವರು ಹೋಗ್ತಾರೆ. ಯಾವ ಉದ್ದೇಶದಿಂದ ಹೋಗ್ತಾರೆ ಅಂತ ಹೇಳಿದ್ರೆ, ನಾನು ಈ ದೇಶಕ್ಕೆ ಬಂದದ್ದು ನಾನು ಕೃಷ್ಣ ಪ್ರಜ್ಞೆಯನ್ನು ಬೋಧಿಸುವುದಕ್ಕಾಗಿ ಅಂತ ಹೇಳ್ತಾರೆ. ಯಾರು ತಾವು ಅಧ್ಯಾತ್ಮವಾದಿಗಳೆಂದುಕೊಂಡಿದ್ದಾರೋ ಅಂತಹ LSD ಮುಂದಾಳುಗಳಿಗೆ ವಿರುದ್ಧವಾಗಿ ಮಾತನಾಡುವುದಕ್ಕೆ ಇದು ತಕ್ಕ ಕಾಲವಾಗಿತ್ತು. ಇಂಥ ಪ್ರದರ್ಶನಗಳಿಗೆ ನಾವು ಹೋಗಲು ತಮಗೆ ಮನಸ್ಸಿದ್ದರೂ ತಮ್ಮ ಶಿಷ್ಯರು ಬೇಡ ಅಂದ್ರೆ ತಾವು ಹೋಗುದಿಲ್ಲ ಅಂತಿಲ್ಲ. ಅವರಿಗೆ ಆಕ್ಚುಲಿ ಮನಸ್ಸಿತ್ತು ಹೋಗ್ಲಿಕ್ಕೆ. ಅಂದ್ರೆ ಅಲ್ಲಿ ಅವರಿಗೆ ಒಂದು ಸವಾಲೊಡ್ಡುವ ಒಂದು ಅಲ್ಲಿ ಮಾತಾಡುವ ಒಂದು ಅವಕಾಶ ಸಿಗ್ತದೆ, ಇದೇ ಅವಕಾಶ ಅಂತೇಳಿ ಹೇಳ್ತಾರೆ. ಆದ್ರೂ ಶಿಷ್ಯರು ಹೇಳಿದಕ್ಕೆ ಅವರು ಮನಸ್ಸು ಮಾಡುವುದಿಲ್ಲ. ಕೊನೆಗೆ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿಯೇ ಬಿಡ್ತಾರೆ ಅಂತೇಳಿ ಹೇಳ್ತಾರೆ. ಮತ್ತೆ ಮುಂದೆ ಅವರ ಒಂದು ಆ ಒಂದು ಟೈಮಲ್ಲಿ ಮೇ ತಿಂಗಳಲ್ಲಿ ಶ್ರೀಲ ಪ್ರಭುಪಾದರು ತೀರಾ ಶಕ್ತಿ ಕುಂದಿದಾಗೆ ಇರ್ತಾರೆ. ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಪರಿಸ್ಥಿತಿ ಒಂದೆರಡು ದಿನಗಳಲ್ಲಿ ಸುಧಾರಿಸಬಹುದಂತ ಕೀರ್ತನಾನಂದ ಅಂದ್ಕೊಂಡ್ರು. ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಆದ್ರೂನು ಅನೇಕ ಈ ಒಂದು ಉಪನ್ಯಾಸವನ್ನು ಬಂದ್ ಮಾಡ್ತಾರೆ. ಮತ್ತೆ ಸಂದರ್ಶಕರು ಭೇಟಿಯಾಗುವುದನ್ನೆಲ್ಲ ಅವರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಆದ್ರೆ ಪ್ರಭುಪಾದರ ಸ್ಥಿತಿ ತುಂಬಾ ಒಂದು ಗಂಭೀರ ಸ್ಥಿತಿಗೆ ಬರುತ್ತೆ. ಹಾಗೆ ಒಬ್ಬೊಬ್ಬರು ಶಿಷ್ಯರು ಅವರು ಇರುವಂತದ್ದು ವಿಷಯವನ್ನು ಹೇಳ್ತಾರೆ. ಕೀರ್ತನಾನಂದರು ಹೇಳ್ತಾರೆ, ಅವರ ಎಡತೋಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಅಂತೇಳಿ. ಆಗ ಅವರು ಪ್ರಭುಪಾದರು ಹೇಳ್ತಾರಂತೆ, ನನ್ನ ಎಡತೋಳು ತುಂಬಾ ಅದರ ಸ್ವಾಧೀನ ಒಂದು ಕಳ್ಕೊಂಡಿದೆ, ಮತ್ತೆ ಅದು ವಕ್ರವಾಗಿ ಸ್ಪಂದಿಸ್ತಿದೆ ಅಂತ, ವಿಲಕ್ಷಣವಾಗಿ ಶರೀರದ ಒಳಗೋ ಮಾನಸಿಕ ಒಳಗೋ ವೇದನೆಯುಂಟಾಗುವಂತೆ ತೋರಿತು ಅಂತೆಲ್ಲ ಹೇಳ್ತಾರೆ. ಅವರಿಗೆ ಹೇಳ್ತಾರೆ ಇವರಿಗೆ ಪ್ರಭುಪಾದರು, ಹೀಗೆ ನನ್ನ ಒಂದು
ಎಡಬದಿ ಈ ತರ ಆಗುತ್ತೆ ಅಂತ ಹೇಳಿ. ಮತ್ತೆ ಅಚ್ಯುತಾನಂದರು ಹೇಳ್ತಾರೆ ಆ ಒಂದು ದಿನ ಭಾನುವಾರ ಮೆಮೋರಿಯಲ್ ಡೇ ಆಗಿರ್ತದೆ. 2 ದಿನ ಮೊದಲು ಪೇಟೆಯ ಸಭಾಭವನದಲ್ಲಿ ಅವರು ಮಧ್ಯಾಹ್ನ ದೊಡ್ಡದೊಂದು ಸಮಾರಂಭಕ್ಕೆ ವ್ಯವಸ್ಥೆ ಮಾಡಿದ್ರು. ಭಕ್ತಾದಿಗಳೆಲ್ಲ ನೆರೆದಿದ್ದಾಗ ಅವರು ಸ್ವಾಮೀಜಿಯ ಬಳಿಗೆ ಹೋದಾಗ ಅಲ್ಲಿ ಕೊಠಡಿಯಲ್ಲಿ ಅವರು ಮಲಗಿದ್ರು. ಹೃದಯವನ್ನು ಮುಟ್ಟಿ ನೋಡ ಅಂತ ಹೇಳಿದ್ರಂತೆ. ಆಗ ಹೃದಯ ಮುಟ್ಟಿ ನೋಡಿದ್ರೆ ಅವರ ಎದೆಯೊಳಗೆ ಡಬಡಬ ಒಂದು ಸ್ಪಂದನ ಆಗ್ತಿತ್ತು ಅಂತ ಹೇಳ್ತಾರೆ. ಸೊ ಅನಂತರ ಅವರು ಬೇರೆ ಒಂದು ಶಿಷ್ಯರಿಗೆಲ್ಲ ಹೇಳ್ತಾರೆ. ಹೀಗೆ ಅವರ ಒಂದು ಆ ಒಂದು ಅಂದ್ರೆ ಅವರದ್ದು ಈಗ ಆರೋಗ್ಯ ಸ್ವಲ್ಪ ತುಂಬಾ ಗಂಭೀರ ಸ್ಥಿತಿಗೆ ಬರುವಂತದ್ದು. ಹಾಗೆ ಇವರು ಯಾರು ಕೀರ್ತನಾನಂದರು ಅವರ ಪಕ್ಕದಲ್ಲಿಯೇ ಇರ್ತಾರೆ. ಆಗ ಅವರು ಸುಮ್ಮನೆ ಅಂದ್ರೆ ಇವರ ಹತ್ತಿರವೇ ರಾತ್ರಿ ಎಲ್ಲ ಎದೆಯೆಲ್ಲ ಉಜ್ಜಿಕೋ ಅಂದ್ರೆ ನನ್ನ ಎದೆ ಅಲ್ಲಿ ಉಜ್ಜು ಇಲ್ಲಿ ಉಜ್ಜು ಅಂತ ಹೇಳುವಂತದ್ದು. ಹಾಗೆ ಶಿಷ್ಯರೆಲ್ಲ ಅವರು ಅಚ್ಯುತಾನಂದರು ಎಲ್ಲ ಅವರ ಹತ್ತಿರವೇ ಇರ್ತಾರೆ. ಹಾಗೆ ಜೋರಾಗಿ ಇದು ಒಂದು ಸುಮ್ಮನೆ ರಾತ್ರಿ ಎಲ್ಲ ಇದ್ದಾಗ ಅವರು ಮಲಗ್ತಾರೆ. ಪುನಃ ಸ್ವಾಮೀಜಿ ಪ್ರಭುಪಾದರಿಗೆ ಏನಾದ್ರೂ ಆಯ್ತಾ ಅಂತೆಲ್ಲ ನೋಡ್ಕೊಂಡು ಈ ತರ ಎಲ್ಲ ಇರ್ತಾರೆ. ಮತ್ತೆ ಪ್ರಭುಪಾದರು ಹೇಳ್ತಾರಂತೆ, ಸುಮ್ಮನೆ ಕೆಲಸವಿಲ್ಲದೆ ಯಾಕೆ ಕೂತಿದ್ಯಾ, ಹರೇ ಕೃಷ್ಣ ಜಪ ಮಾಡು, ಸಂಜೆ ವೇಳೆಗೆ ಮತ್ತೆ ಜಪ ಮಾಡ ಅಂತ ಹೇಳ್ತಾರೆ. ಅಂದ್ರೆ ಆ ಜಪದಿಂದಾಗಿಲಿ ಅಂದ್ರೆ ಈ ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಈ ಒಂದು ಜಪದಿಂದಾಗಿ ಅವರ ಒಂದು ಭಗವಂತನ ಒಂದು ಇದರಿಂದಾಗಿ ಇದು ಸರಿಯಾಗ್ಬಹುದು ಅಂತೇಳಿ ಅವರು ಒಂದು ಶಿಷ್ಯರನ್ನು ಪ್ರಚೋದಿಸುವಂತದ್ದು. ಆದ್ರೆ ಸಂಜೆ ವೇಳೆಗೆ ಪುನಃ ಅವರ ಹೃದಯ ಬಡಿತಗಳು ಜಾಸ್ತಿ ಆಗುತ್ತೆ. ಮತ್ತೆ ನಡುರಾತ್ರಿಯಲ್ಲಿ ಸಹ ಜಾಸ್ತಿ ಆಗುತ್ತೆ. ಇವರು ಅವರ ಒಂದು ಮೈ ತಿಕ್ಕುವಂತದ್ದು ಮತ್ತೆ ಎದೆಯನ್ನು ಪದೇ ಪದೇ ನೋಡುವಂತದ್ದು, ಇದೆಲ್ಲ ಕೆಲಸವನ್ನು ಕೀರ್ತನಾನಂದ, ಬ್ರಹ್ಮಾನಂದ ಹೀಗೆ ಒಬ್ಬರಿಗೊಬ್ಬರು ಅವರು ಚೇಂಜ್ ಮಾಡಿಕೊಂಡು ಅಚ್ಯುತಾನಂದ ಹೀಗೆ ಅವರು ಅವರ ಸೇವೆಯನ್ನು ಮಾಡ್ತಾ ಇದ್ರು. ಮುಂದಕ್ಕೆ ಅವರಿಗೆ ಈ ಒಂದು ಸ್ವಾಮೀಜಿಯ ಬಡಿತ ಹೆಚ್ಚಾಗುತ್ತೆ. ಆದ್ರೆ ಅವರ ಕಣ್ಣುಗಳು ಹೊರಳತೊಡಗಿತ್ತು ಅಂತ ಹೇಳ್ತಾರೆ. ಅವರು ಆವಾಗಲೇ ಒಂದು ಸಲ ಹಿಂದಕ್ಕೆ ಬಿದ್ರಂತೆ. ಆವಾಗ ಅವರು ಹರೇ ಕೃಷ್ಣ ಅಂತೆಲ್ಲ ಹೇಳಿದ್ರಂತೆ. ಆಗ ಕೀರ್ತನಾನಂದರು ಹೇಳ್ತಾರೆ, ಅಯ್ಯೋ ಇದುವೇ ಲಾಸ್ಟ್ ಸ್ಟೇಜ್ ಏನಾ, ಇವರ ಉಸಿರಾಟದಲ್ಲಿ ಸ್ವಲ್ಪ ಇದು ತೊಂದರೆ ಬರ್ತಾ ಇದೆ, ಇದು ಲಾಸ್ಟ್ ಸ್ಟೇಜ್ ಏನ ಅಂತೇಳಿ ಅವರಿಗೆ ಭಯ ಆಗುತ್ತೆ. ಮತ್ತೆ ಅವರು ಈ ಒಂದು ಬ್ರಹ್ಮಾನಂದರು ಸಹ ಹೇಳ್ತಾರೆ, ಅವರನ್ನು ಅವರ ಜೊತೆಗೆ ಇದ್ರು ಅಂತ ಹೇಳ್ತಾರೆ. ಸೊ ಆವಾಗ ಅವರ ಎಡಭಾಗ ನಿಷ್ಕ್ರಿಯವಾಗಿತ್ತು ಅಂತ ಹೇಳ್ತಾರೆ. ಸೊ ಈಗ ಏನು ಅಂತ ತುಂಬಾ ಗಂಭೀರವಾದ ಅವರ ಎದೆನೋವು ತುಂಬಾ ಗಂಭೀರವಾಗಿದೆ. ಆ ಒಂದು ಮೆಮೋರಿಯಲ್ ಡೇಯ ದಿನ ಅದು ಗವರ್ಮೆಂಟ್ ಹಾಲಿಡೇ ಆಗಿರ್ಬೋದು ಆ ದೇಶದಲ್ಲಿ. ಸೊ ಅಲ್ಲಿ ಈಗ ಅವರು ಎಲ್ಲಿ ತನಕ ಅಂದ್ರೆ ಅವರಿಗೆ ಎಲ್ಲಿ ಸಹ ಚಲಿಸ್ಲಿಕ್ಕೆ ಆಗುದಿಲ್ಲ. ಈಗ ಬೆಡ್ ಫ್ಯಾನ್ ಅನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವರು ಎಲ್ಲಾ ಶಿಷ್ಯರೆಲ್ಲ ಅವರ ಶುಶ್ರೂಷೆಯಲ್ಲಿಯೇ ಇರ್ತಾರೆ ಎಲ್ಲರೂ. ಸೊ ಪ್ರಭುಪಾದರ ಎಡಭಾಗ ನಿಷ್ಕ್ರಿಯವಾಗಿತ್ತು. ತಮ್ಮ ಗುರುಗಳ ಭಾವಚಿತ್ರವನ್ನು ಪ್ರಭುಪಾದರು ಹೇಳ್ತಾರಂತೆ, ಅವರ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಒಂದು ಫೋಟೋವನ್ನು ನನ್ನ ಎದುರಿಗೆ ಒಂದು ಗೋಡೆಗೆ ತೂಗು ಹಾಕ್ಬೇಕು ನೀವು ಅಂತೇಳಿ. ಸೊ ಪ್ರಭುಪಾದರು ತಮ್ಮ ಶರೀರ ತ್ಯಾಗಕ್ಕೆ ಸಿದ್ಧರಾಗುತ್ತಿದ್ದಾರೆ. ಆದ ಕಾರಣ ತಮ್ಮ ಕಡೆಯ ಹೊತ್ತಿನಲ್ಲಿ ಈ ತಮ್ಮ ಗುರುವನ್ನು ಕುರಿತು ಧ್ಯಾನ ಮಾಡಲು ಅಪೇಕ್ಷಿಸುತ್ತಾರೆ ಅಂತೇಳಿ ಅಚ್ಯುತಾನಂದರು ಇದು ಥಿಂಕ್ ಮಾಡ್ತಾರೆ ಅವರು. ಸೊ ಅವರು ಪ್ರಭುಪಾದರು ಹೇಳಿದಾಗೇನೆ ಎಲ್ಲವನ್ನು ಮಾಡ್ತಾರೆ. ಮತ್ತೆ ಒಂದು ಹರೇ ಕೃಷ್ಣ ಸಂಕೀರ್ತನೆ ಎಲ್ಲ ಕಡೆ ಅವರ ಒಂದು ಪ್ರಭುಪಾದರು ಮೇಲಿನ ಕೊಠಡಿಯಲ್ಲಿ ಇರ್ತಾರೆ, ಕೆಳಗಿನ ಕೊಠಡಿಯಲ್ಲಿ ಕೂಡ ಹರೇ ಕೃಷ್ಣ ಸಂಕೀರ್ತನೆ ಎಲ್ಲ ಮಾಡುವಂತದ್ದು. ಮತ್ತೆ ಪ್ರಭುಪಾದರು ಹೇಳ್ತಾರಂತೆ, ನೀವು ನರಸಿಂಹ ದೇವರು ಅವರನ್ನು ಕುರಿತು ಪ್ರಾರ್ಥಿಸ್ಬೇಕು ಅಂತೇಳಿ. ಮತ್ತೆ ಈ ಒಂದು ನರಸಿಂಹ ದೇವರನ್ನು ಕುರಿತು ಪ್ರಾರ್ಥಿಸ್ಬೇಕಂತೇಳಿ ಅವರು ಸತ್ಸ್ವರೂಪ ಅವರ ಹತ್ರ ಹೇಳ್ತಾರಂತೆ. ಅವರು ನಮ್ಮ ಹೇ ಪ್ರಭು, ನಮ್ಮ ಶ್ರೀ ಗುರು ಇನ್ನೂ ನನ್ನ ಕಾರ್ಯವನ್ನು ಪೂರ್ಣಗೊಳಿಸಿಲ್ಲ. ಬೇರೆ ಬೇರೆ ಸಮಯಗಳಲ್ಲಿ ಅವರ ಶರೀರದ ವಿವಿಧ ಭಾಗಗಳನ್ನು ಕೈಯಿಂದ ಉಜ್ಜುವಂತೆ ನಮಗೆ ಅವಕಾಶ ಮಾಡಿಕೊಟ್ಟರು. ಅನಂತರ ನಾವು ಕೆಳಗೆ ಹೋಗಿ ರಾತ್ರಿ ಎಲ್ಲ ಸಂಕೀರ್ತನೆಯಲ್ಲಿ ತೊಡಗಿದ್ರು ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಪ್ರಭುಪಾದರು ಹೇಳ್ತಾರೆ, ಜಾಸ್ತಿ ನರಸಿಂಹ ಒಂದು ಇದು ಸ್ತುತಿಯನ್ನು ಹೇಳಲಿಕ್ಕೆ ನಮ್ಗೇನು ಗೊತ್ತಿದೆ. ನರಸಿಂಹರು ಹೇಗೆ ಅಂತ ಹೇಳಿದ್ರೆ ಅವರು ಒಂದು ವಿಘ್ನ ವಿನಾಶಕ. ನಾವು ಹೇಗೆ ಗಣಪತಿಯನ್ನು ವಿಘ್ನ ವಿನಾಶಕ ಅಂತ ಹೇಳಿದ್ರೆ ಹಾಗೆ ನರಸಿಂಹ ದೇವರು ಹಾಗೇನೆ ಒಂದು ವಿಘ್ನ ವಿನಾಶಕ. ಅದಕ್ಕೆ ವಿಘ್ನಗಳು ಈಗ ಬಂದಿದೆ, ಅದನ್ನೆಲ್ಲ ಇದು ಮಾಡ್ಲಿಕ್ಕೆ ಈ ನರಸಿಂಹ ದೇವರ ಹತ್ರ ಸ್ತುತಿ ಮಾಡಿ, ಅವರ ಒಂದು ಸ್ತುತಿಯನ್ನು ಮಾಡಿ ಅಂತೆಲ್ಲ ಹೇಳುವಂಥದ್ದು. ಹಾಗೇನೆ ಇವರು ಜದುರಾಣಿ ಎಂಬುವರು ಆ ಸ್ತುತಿಯ ಬಗ್ಗೆ ಎಲ್ಲವನ್ನು ಅವರು ಕೈಯಲ್ಲಿ, ಪ್ರಭುಪಾದರು ಹೇಗೆ ಹೇಳ್ತಾರೆ ಅದನ್ನೆಲ್ಲ ಕೈಯಲ್ಲಿ ಪಕ್ಕ ಬರೆದು ಎಲ್ಲ ಅನೇಕ ಒಂದು ಕಾಪಿ ಎಲ್ಲ ಮಾಡ್ಕೊಂಡು ಅವರು ಎಲ್ಲರಿಗೆ ಕೊಡುವಂಥದ್ದು. ಎಲ್ಲರೂ ಆ ಒಂದು ಇದನ್ನು ಪ್ರಾರ್ಥನೆ ಮಾಡ್ಬೇಕಂತ ಪ್ರಭುಪಾದರ ಒಂದು ಆಜ್ಞೆಯ ಮೇರೆಗೆ, ಆದೇಶದ ಮೇರೆಗೆ ಎಲ್ಲರೂ ಆ ಸ್ತುತಿ ನರಸಿಂಹ ಸ್ತುತಿಯನ್ನು ಮಾಡುವಂಥದ್ದು. ಹಾಗೆ ಪ್ರಭುಪಾದರು ಈ ಜದುರಾಣಿ ಈತ ಒಂದು ಮಾಂಟ್ರೋಲಿಯರ್ ಮತ್ತೆ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿನ ಶಿಷ್ಯರಿಗೂ ಎಲ್ಲ ಫೋನ್ ಮಾಡಿ ಹೇಳ್ತಾರೆ, ಹೀಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತೆಲ್ಲ ಹೇಳುವಂಥದ್ದು. ಮುಂದಕ್ಕೆ ಈಗ ಅವರು ಈ ಒಂದು ಎಲ್ಲ ಕಡೆ ಕೊಡುವಂಥದ್ದು. ಮತ್ತೆ ಬ್ರಹ್ಮಾನಂದರು ಹೇಳ್ತಾರೆ, ನರಸಿಂಹನ ಚಿತ್ರಪಟವನ್ನು ಅವರು ಸ್ವಾಮೀಜಿಯ ಕೊಠಡಿಯೊಳಕ್ಕೆ ಅವರು ಇದು ಚಿತ್ರವನ್ನು ಸಹ ಹಾಕಿರ್ತಾರೆ ಅವರ ಎದುರು ನೋಡುವ ಪ್ಲೇಸ್ ಅಲ್ಲಿ.
ಹಾಗೆ ಸ್ವಾಮೀಜಿ ಬೆಡ್ ಪ್ಯಾನ್ ಅನ್ನು ಯೂಸ್ ಮಾಡುವಾಗ ಅವರಿಗೆ ಡೈರೆಕ್ಟ್ ನರಸಿಂಹದೇವರು ಅವರನ್ನು ನೋಡಿದಾಗೆ ಆಗುವಂತದ್ದು. ಹಾಗೆ ಅವರು ನರಸಿಂಹದೇವರ ಹತ್ರ ಒಂದು ಪ್ರಾರ್ಥಿಸಿ ಅವರ ಆ ಒಂದು ಬೆಡ್ ಪ್ಯಾನ್ ಅನ್ನು ಯೂಸ್ ಮಾಡ್ತಿದ್ರು. ಅಂದ್ರೆ ಈಗ ನರಸಿಂಹದೇವರ ಫೋಟೋವನ್ನ ಹಾಕಿದಾಗ ನಮ್ಗೆ ಆದ್ರೆ ಅದೊಂದು ಖಾಲಿ ಫೋಟೋ ಅಂತೇಳಿ ನಾವು ಭಾವನೆ ಬಂದಿರ್ತದೆ. ಆದ್ರೆ ಪ್ರಭುಪಾದರಿಗೆ ಹಾಗೆಲ್ಲ ನರಸಿಂಹ ದೇವರೇ ಅವರ ಎದುರು ನಿಂತಿದ್ದಾರೆ ಎಂಬ ಭಾವನೆಯಲ್ಲಿ ಅವರು ಆ ಒಂದು ಸ್ಥಿತಿಯಲ್ಲಿ ಇರುವಾಗ ಅವರಿಗೆ ನರಸಿಂಹದೇವರೇ ನನ್ನ ಎದುರು ಬಂದಿದ್ದಾರೆ, ಅವರ ಎದುರು ನಾನು ಹೇಗೆ ಬೆಡ್ ಪ್ಯಾನ್ ಯೂಸ್ ಮಾಡೋದು ಅಂತೇಳಿ ಆ ರೀತಿಯಲ್ಲಿ ಅವರು ಒಂದು ಹೇಳ್ತಾರೆ ಇಲ್ಲಿ. ಸೊ ಇಲ್ಲಿ ಮತ್ತೆ ಅವರಿಗೆ ನಿಶ್ಶಕ್ತಿ ಆಗುತ್ತೆ, ತುಂಬಾ ನೋವಾಗುತ್ತೆ. ಇತ್ಲಾಗೆ ಅವರು ಡಾಕ್ಟರ್ ಒಬ್ಬರನ್ನ ಕರೀತಾರೆ. ಡಾಕ್ಟರ್ ಏನ್ ಮಾಡ್ತಾರೆ, ಇವರಿಗೆ ಸಿಂಪಲ್ ಏನಿಲ್ಲ, ಶೀತ ಆಗಿದೆ, ಮತ್ತೆ ಅವರು ಏನೇನೋ ಕಾರಣಗಳನ್ನೆಲ್ಲ ಕೊಡ್ತಾರೆ. ಅಂದ್ರೆ ಸಿಂಪಲ್ ಕಾರಣ, ನಿಜವಾಗಿ ಅವರಿಗೆ ಆದದ್ದು ಈ ಒಂದು ಹೃದಯದ ಒಂದು ನೋವು. ಅದು ಅಷ್ಟು ಹೇಳಿದ್ರು ಇವರು ಗಂಟಲಿನ ಅಲ್ಲಿ ಹಾಗೆ ಆಯ್ತು, ಮತ್ತೆ ಅವರು ವಾಕಿಂಗ್ ಮಾಡ್ಬೇಕು, ಏನೆಲ್ಲ ಕಾರಣಗಳನ್ನ ನೀಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಈ ಡಾಕ್ಟರ್ ಪ್ರಭುಪಾದರನ್ನು ಪರಿಶೀಲಿಸಿದಲ್ಲಿ ಅವರು ಸಫಲರಾಗಿರುವುದಿಲ್ಲ. ಅವರು ಶಿಷ್ಯರಲ್ಲಂದ್ರೆ ಅವರು ಹಿಪ್ಪಿಗಳ ಒಂದು ತಂಡದವರಂತೆ ಅವರು ಭಾವಿಸ್ತಾರೆ. ಇವರೆಲ್ಲ ಹಿಪ್ಪಿಗಳು ಅಂತೇಳಿ ಅವರ ಒಂದನ್ನು ನೋಡಿ ಕಡೆಗೆ ಇವರು ಆ ಡಾಕ್ಟರ್ ಇಂತ ಒಂದು ಮಾಹಿತಿ ಅವರಿಗೆ ಶೀತ ಆಗಿದೆ ಹಾಗೆಲ್ಲ ಏನು ಗಂಭೀರವಾಗಿ ಪ್ರಭುಪಾದರನ್ನು ಅವರು ವಿಚಾರಣೆ ಮಾಡ್ಲಿಲ್ಲ. ಅನಂತರ ಅವರೇ ಹೇಳ್ತಾರೆ, ಡಾಕ್ಟರ್ ನನ್ನ ಫೀಸ್ ಕೊಡಿ, ನಾ ಹೊರಟು ಹೋಗ್ತೇನೆ ಅಂತ ಹೇಳಿ ಅವ್ರು ಮತ್ತೆ ಫೀಸ್ ಕೊಟ್ಟು ಕಳಿಸಿ ಬಿಡ್ತಾರೆ. ಮುಂದಕ್ಕೆ ಭಕ್ತಾದಿಗಳು ಏನ್ ಮಾಡ್ತಾರೆ, ಮತ್ತೊಬ್ಬ ಡಾಕ್ಟರ್ ಅನ್ನ ಈಗ ಪ್ರಯತ್ನ ಮಾಡ್ತಾರೆ. ಆ ಒಂದು ಇದಕ್ಕೆ ಆ ದಿನ ಒಂದು ಮೆಮೋರಿಯಲ್ ಡೇ, ಗವರ್ಮೆಂಟ್ ಏನೋ ಹಾಲಿಡೇ ಆಗಿರ್ಬೇಕು. ಸೊ ಅಲ್ಲಿ ಡಾಕ್ಟರ್ನವರು ಸಿಕ್ಕಲ್ಲ. ಆದ್ರೂನು ಇವರ ಒಂದು ಈ ಸಲ ಅವರದೊಂದು ಏನಾದ್ರೂ ಶಿಷ್ಯರೆನಿಸ್ತಾರೆ, ಒಂದು ಬಾಡಿ ಚೆಕಪ್ ಮಾಡಿ ಏನಾದ್ರೂ ಇವರನ್ನು ಆಸ್ಪತ್ರೆಗೆ ಕೊಂಡೊಯ್ಬೇಕು ಅಂತೇಳಿ. ಹಾಗೆ ಅವರು ಮತ್ತೆ ಈ ಒಂದು ಆಂಬುಲೆನ್ಸ್ ತರಿಸ್ತಾರೆ ಬ್ರಹ್ಮಾನಂದರು. ಹಾಗೆ ಆ ಒಂದು ಇದರಲ್ಲಿ ಆಸ್ಪತ್ರೆಗೆ ಕೊಂಡೋಗ್ತಾರೆ. ಆಸ್ಪತ್ರೆಯಲ್ಲಿ ಅವರು ಹೇಳ್ತಾರೆ, ಈ ಒಂದು ಆಸ್ಪತ್ರೆಯ ಕೊಠಡಲ್ಲಿ ಅವರು ಶುಶ್ರೂಷೆಗೆಂದು ಒಂದು ಕೀರ್ತನಾಂದರನ್ನು ಮಾತ್ರ ಅವರು ಉಳ್ಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಮತ್ತೆ ನೀವೆಲ್ಲ ಒಂದು ಎಲ್ಲರಿಗೆ ಈ ಒಂದು ನರಸಿಂಹ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿ ಸಂಕೀರ್ತನೆ ಮಾಡಿ ಮತ್ತೆ ನರಸಿಂಹ ಸ್ತುತಿಯನ್ನು ಹೇಳಿ ಅಂತೆಲ್ಲ ಎಲ್ಲವನ್ನು ಹೇಳುವಂತದ್ದು. ಈ ತರ ಎಲ್ಲ ಅವರು ಅಲ್ಲಿ ಇದ್ದುಕೊಂಡೆ ಅವರು ಶಿಷ್ಯರಿಗೆ ಈ ರೀತಿಯನ್ನು ಒಂದು ಈ ರೀತಿಯನ್ನು ಹೇಳ್ತಾ ಇರ್ತಾರೆ. ಮತ್ತೆ ಅವರು ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡಿ ಒಂದು ಏನಂತೇಳಿ, ನಮ್ಮ ಗುರು ಇನ್ನೂ ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸಿಲ್ಲ, ಆದ ಕಾರಣ ಅವರನ್ನು ಕಾಪಾಡು ಅಂತೇಳಿ ಪ್ರಾರ್ಥಿಸಬೇಕಂತ ಅದನ್ನು ಹೇಳ್ತಾರೆ. ಸೊ ಎಲ್ಲ ಒಂದು ಅವರು ಎಲ್ಲ ಸ್ಯಾನ್ ಫ್ರಾನ್ಸಿಸ್ಕೋ, ಮ್ಯಾಂಟ್ರಿಯಲ್ ಎಲ್ಲಾ ಕಡೆ ಶಿಷ್ಯರಿಗೆ ಈ ರೀತಿ ಹೇಳ್ತಾರೆ. ಹಾಗೆ ಎಲ್ಲರೂ ಅಲ್ಲಿ ಅವರ ಒಂದು ದೇವಸ್ಥಾನದಲ್ಲೆಲ್ಲ ಪ್ರಭುಪಾದರಿಗಾಗಿ ಅವರು ಸಂಕೀರ್ತನೆಯಲ್ಲಿ ಗಂಟೆಗಟ್ಲೆ, ಕೆಲವರು ನಿದ್ರೆಯನ್ನು ಮಾಡ್ತಿರ್ಲಿಲ್ಲ, ರಾತ್ರಿ ಹಗಲು ಹಾಗೇನೆ ಇರ್ತಾರೆ. ಮತ್ತೆ ಇಲ್ಲಿಂದ ಕೀರ್ತಾನಂದ, ಬ್ರಹ್ಮಾನಂದ ಅವರೆಲ್ಲ ಪ್ರಭುಪಾದರ ಒಂದು ಸೇವೆಯಲ್ಲಿಯೇ ತೊಡಗುತ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ಮುಂದಿನ ಇದನ್ನು ನಾಳೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡುವ ಈ ಒಂದು ಅಧ್ಯಾಯವನ್ನು. ಓಕೆ. ವಾಂಛಾ ಕಲ್ಪತರು ಭ್ರಷ್ಟ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವೃಂದ ಕಿ ಜೈ, ಶ್ರೀಲ ಪ್ರಭುಪಾದಿ ಕಿ ಜೈ. ಹಾಗೂ ಸತ್ ಸ್ವರೂಪ ಗೋಸ್ವಾಮಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿರುವ ಎಲ್ಲಾ ಭಕ್ತಾದಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಒಂದು ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದ. ಇದ್ರಾ ಹಾಕಿದ್ದೇನೆ. ನೋಡಿ, ಪುನೊಮ್ಮೆ ಹಾಕಿದೀನಿ ನೋಡಿ. ಓಕೆ ಮಾತಾಜಿ. ಬರ್ದಿದ್ದಾರೆ ಮೆಮೋರಿಯಲ್ ಡೇ ಅಂದ್ರೆ ಅದು ಗವರ್ಮೆಂಟ್ ಹಾಲಿಡೇ ಅಂತ ನೋಡಿ. ಅದಕ್ಕೆ ಆ ದಿನ ಡಾಕ್ಟರ್ ಸಿಗ್ಲಿಲ್ಲ, ಅವರಿಗೆ ಮೆಸೇಜ್ ಹಾಕಿದ್ದಾರೆ. ಉಷಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಮೆರಿಕದ ಒಂದು ಮೆಮೋರಿಯಲ್ ಡೇ ಅಂದ್ರೆ ಅದು ಮೇ ಡೇ ಅಂತ ಹೇಳ್ತಾರಲ್ಲ, ಆ ದಿನ ಆಗಿದೆ. ಅಟೆಂಡೆನ್ಸ್ ಫಿಲ್ ಮಾಡಿ ಆಯ್ತಾ ಎಲ್ರು. ಹರೇ ಕೃಷ್ಣ. ಶೀಲಾ ಮಾತಾಜಿ, ಪಲ್ಲವಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ, ಸಾರಿ. ಇಲ್ಲೇ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಎಂಡ್ ಮಾಡೋಣ ಅಲ್ಲ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ.